ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಹೆಣ್ಣು ಸಾಧಕಿಯರನ್ನು ಪರಿಚಯಿಸುವಂಥ ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದಂಥ ಅತಿಥಿ. ಯಾವತ್ತೂ ಕೂಡ ನಾವೊಬ್ಬರು ಹಾಡುಗಾರನಾಗಿರ್ಬೋದು, ನೃತ್ಯಗಾರನಾಗಿರ್ಬೋದು ಪರಿಚಯಿಸ್ತಿದ್ವಿ. ಆದರೆ ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ನಿರೂಪಣೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. ಇವರು ನಮ್ಮೂರ ಪ್ರತಿಭೆ, ಹಾಗೆ ನಮ್ಮೂರ ಹೆಮ್ಮೆ ಕೂಡ ಮುಕ್ತ ಶ್ರೀನಿವಾಸ್ ಭಟ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮುಕ್ತ ಶ್ರೀನಿವಾಸ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ತೆ. ಒಂದು ಉದ್ಯಮ ಅಂದಾಕ್ಷಣ ಎಲ್ರಿಗೂ ಭಯ, ಯಾವತ್ತು ಸೋತು ಬಿಡ್ತೇವೋ ಏನೋ, ನಮ್ಮಿಂದ ಆಗಲ್ವೋ ಏನೋ ಅಂತಹ ಒಂದು ಯೋಚನೆಯಲ್ಲಿರುವಾಗ ನೀವೊಂದು ಧೈರ್ಯದಿಂದ ಉದ್ಯಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ್ದೀರಾ. ಅದು ಕೂಡ ಟೈಲರಿಂಗ್ ಮೂಲಕ. ಹೇಗೆ ಒಂದು ಆಸಕ್ತಿ ಬಂತು? ಯಾಕೆ ಇಷ್ಟೆಲ್ಲ ಯಶಸ್ವಿಯ ಒಂದು ಗಡಿಯಲ್ಲಿ ಇರುವಾಗ ಹಿಂದೆ ನಿಂತು ನೋಡಿದಾಗ ಯಾವೆಲ್ಲ ಕಷ್ಟಗಳನ್ನು ಪಟ್ಟೆ, ಅದರ ಬಗ್ಗೆ ಹೇಳಿ. ಇದು ಆಯ್ಕೆಗಿಂತ ಜಾಸ್ತಿಯಾಗಿ ಅನಿವಾರ್ಯತೆ. ನಾನು ಸೆಕೆಂಡ್ PUC ಮಾಡಿ ನಾನು ಸಹ ಎಲ್ಲರ ಉದ್ಯೋಗಕ್ಕೆ ಎಲ್ಲ ಹುಡುಕಿದಾಗ ನಾನು ಸಹ ಹುಡುಕ್ತಿದ್ದೆ ನನಗೆ ಉದ್ಯೋಗ ಸಿಗ್ಬೋದಂತ. ಎಲ್ಲ ಕಡೆ ನನಗೆ ಸಿಕ್ಕಿದ್ದು ನಿರಾಸೆ ಮಾತ್ರ, ಉದ್ಯೋಗ ಸಿಗಲಿಲ್ಲ. ನನ್ನಮ್ಮ ನನಗೆ ಸ್ಫೂರ್ತಿ. ಅವರು ನಮ್ಮ ಬಡನಿಡಿಯೂರು ಅನ್ನುವಂಥ ಊರಿದೆ ಕೆಮ್ಮಣ್ಣು ಪಕ್ಕದಲ್ಲಿ. ಅಲ್ಲಿ ಒಂದು ಹಳ್ಳಿಯ ಟೈಲರ್ ಆಗಿದ್ದರು. ಆ ಕಾಲದಲ್ಲಿ ಟೈಲರ್ಸ್ ಯಾರೂ ಇರಲಿಲ್ಲ. ನನಗೆ ಟೈಲರಿಂಗಲ್ಲಿ ಆಸಕ್ತಿ ಇತ್ತು. 3ನೇ ಕ್ಲಾಸಲ್ಲಿ ಇರುವಾಗಲೇ ನಾನು ಫಿನಿಶಿಂಗ್ ಎಲ್ಲ ಮಾಡಿ ಕೊಡ್ತಿದ್ದಂತೆ. ಅಮ್ಮ ಹೇಳ್ತಾಯಿದ್ರು. 4 ಮಂದಿ ಹುಡುಗಿಯರಲ್ಲಿ ನಾನು ಅದರ ಹಿಂದೆ ಹತ್ತಿ ಬಂದವಳು. ಟೈಲರಿಂಗನ್ನು ಆಸಕ್ತಿಯಿಂದ ಮುಂದುವರ್ಸ್ಕೊಂಡು ಬಂದವಳು ನಾನು ಮಾತ್ರ. ಅದೇ ಅನಿವಾರ್ಯತೆ ಅಂತ ಹೇಳಿದರೆ ಕೆಲಸ ಎಲ್ಲೂ ಸಿಕ್ಕದ ಕಾರಣ ನಾನು ಟೈಲರಿಂಗನ್ನು ಮಾಡಬೇಕಂತ ಒಂದು ಪರಿಸ್ಥಿತಿ ಬಂತು. ಇದಕ್ಕೆ ಪೂರಕವಾಗಿ ಟೈಲರಿಂಗ್ ಮಾಡಬೇಕಿದ್ದು ಸಹ ಅದಕ್ಕೆ ಪ್ರಿಪರೇಷನ್ ಬೇಕು, ಪೂರ್ವ ತಯಾರಿ ಬೇಕು. ನನಗೆ ಪೂರ್ವ ತಯಾರಿ ಇರಲಿಲ್ಲ. ಇದಕ್ಕೆ ಪೂರಕವಾಗಿ ರೂಟ್ ಸೆಟ್ ಸಂಸ್ಥೆ ಅಂತ ತಾವೆಲ್ಲ ಕೇಳಿದ್ದೀರಿ. ರೂಟ್ ಸೆಟ್ ಸಂಸ್ಥೆಯಲ್ಲಿ 15 ದಿನಗಳ ವಸ್ತ್ರ ವಿನ್ಯಾಸ ತರಬೇತಿಗೆ ನನಗೆ ಅವಕಾಶ ಸಿಕ್ಕಿತ್ತು. ತುಂಬ ಖುಷಿಯಾಯಿತು. ಉಚಿತ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ ತಕ್ಷಣ ಗೊತ್ತಾಯಿತು ಇದು ಫ್ರೀ ಟ್ರೈನಿಂಗ್ ಅಂತ. ಯಾಕಂದರೆ ಆ ಕಾಲದಲ್ಲಿ ಸಾಧಾರಣ 28 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇದ್ದೇನೆ. ದುಡ್ಡು ಕೊಟ್ಟು ಹೋಗುವಂಥ ತಾಕತ್ತು ನನಗಿರಲಿಲ್ಲ. ಉಚಿತ ಟ್ರೈನಿಂಗ್ ಆಗೋದ್ರಿಂದ 15 ದಿನ ಟ್ರೈನಿಂಗನ್ನು ನಾನು ಪಡ್ಕೊಂಡೆ. ಅಲ್ಲಿ ಟೈಲರಿಂಗ್ ಎಲ್ಲ ಗೊತ್ತಾಯ್ತಾ ನೀವು ಕೇಳ್ಬೋದು. ಖಂಡಿತ ಗೊತ್ತಾಗಲಿಲ್ಲ. ನನಗೆ ಲೀಡರ್ಶಿಪ್ ಇದೆ ಅಂತ ಮಾತ್ರ ಗೊತ್ತಾಯಿತು. ಯಾಕಂದರೆ ಆಗಿನ ಕಾಲದ ಟೀಚಿಂಗ್ ಮೆಥಡ್ ಸ್ವಲ್ಪ ನಮಗೆ ಅಷ್ಟು ಟಚ್ ಆಗ್ತಿರಲಿಲ್ಲ. ಯಾಕಂದರೆ ದಿನಕ್ಕೆ ಒಬ್ಬೊಬ್ಬರು ಟೀಚರ್ ಬರ್ತಾಯಿದ್ರು, ಹೇಳೋ ಮೆಥಡ್ ಅರ್ಥ ಮಾಡಿಕೊಳ್ಬೇಕಿದ್ದೇ ಕ್ಲಾಸ್ ಮುಗಿತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಆಯ್ಕೆ ಮಾಡಿಕೊಂಡದ್ದು ಲೀಡರ್ಶಿಪ್ ಇದೆ ಅನ್ನುವಂಥ ಒಂದೇ ಒಂದು ಮಾತು, ಜನಾರ್ದನ್ ಸರ್ ಅನ್ನುವಂಥ ಒಂದು ಮಹಾನ್ ವ್ಯಕ್ತಿಯ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಏನೂ ಇಲ್ಲದೆ ನನ್ನನ್ನು ನೀನು ಒಂದು ವ್ಯಕ್ತಿಯಾಗಿ ಬೆಳಿತಿ, ನೀನು ಶಕ್ತಿಯಾಗಿ ಬೆಳಿತಿ, ನಿಮಗೆ ಲೀಡರ್ಶಿಪ್ ಇದೆ ಅಂತ ಆ ಒಂದು ಟ್ರೈನಿಂಗಲ್ಲಿ ತೋರಿಸಿಕೊಟ್ಟವರು, ನನ್ನನ್ನು ಮುಂದೆ ತಂದವರು, ಹಿಂದೆ ಇದ್ದ ಹುಡುಗಿಯನ್ನು ಮುಂದೆ ತಂದು ನಿಲ್ಲಿಸಿ ಮಾತಾಡು 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 ಏನಾದರೂ ಮಾತಾಡು ಅಂತ ಕ್ಲಾಸಲ್ಲಿ ನಿಲ್ಲಿಸಿ ಮಾತಾಡಿಸಿ ನನ್ನನ್ನು ಇವತ್ತಿಗೆ ನಿಮ್ಮೆಲ್ಲರ ಮುಂದೆ ನಿಲ್ಲುವಂಥ ಒಂದು ತಾಕತ್ತು ಕೊಟ್ಟವರು ಆ ಮಹಾನ್ ಚೇತನ ಶ್ರೀಯುತ KM ಜನಾರ್ದನ್ ಸರ್ ಅವರು. ಅವರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಎಲ್ಲ ಕಡೆ ನಾನು ಅವರನ್ನು ನೆನಪಿಸಿಕೊಳ್ತೇನೆ. ನನ್ನ ಜೀವನದ ಈ ಸ್ವಾವಲಂಬನೆ ಬದುಕಿನ ಹಿಂದೆ ಇರುವಂಥ ದೊಡ್ಡ ಪ್ರೇರಕ ಶಕ್ತಿ ಅವರು. ಇನ್ನು ಉಳಿದವರು ಬಹಳಷ್ಟು ಜನ ಇದ್ದಾರೆ, ಅದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಈ ರೀತಿ ಟ್ರೈನಿಂಗ್ ಆಯಿತು. ಮುಂದೇನು ಮಾಡೋದು? ಯಾಕಂದರೆ ಸಾಲ ಸವಲತ್ತಿನ ಬಗ್ಗೆ ಆಗ ಅಷ್ಟೊಂದು ಮಹತ್ವ ಇರಲಿಲ್ಲ. ಮತ್ತು ಈ ಥರ ಒಂದು ಏನು ಹೇಳ್ತಾನೂ ಇರಲಿಲ್ಲ ನಮಗೆ, ಇಷ್ಟೆಲ್ಲ ಸಾಲ ಸೌಲಭ್ಯ ಇದೆ, ನಿಮಗೆ ಸಿಗ್ತದೆ ಅಂತ. ನಾನು ಹುಡುಕ್ತಿದ್ದೆ ಎಲ್ಲಿ ಸಾಲ ಕೊಡ್ತಾರೆ ಅಂತ. ಇಲ್ಲ, ಸಾಲ ಯಾರು ನಮ್ಮಂಥವ್ರಿಗೆ ಕೊಡ್ತಾ ಇರಲಿಲ್ಲ. ಯಾಕಂದರೆ ಯಾವುದೇ ರಂಗದಲ್ಲಿ ಸಹ ನಾವು ಮುಂದೆ ಬಂದವರಲ್ಲ. ಆರ್ಥಿಕವಾಗಿರಲಿ, ಜಾತಿಯಲ್ಲಿರಲಿ, ಅಥವಾ ಯಾವುದೇ ಶೈಕ್ಷಣಿಕವಾಗಿರಲಿ, ಅಥವಾ ಸ್ವಉದ್ಯೋಗದ ಏನು ದೊಡ್ಡ ಒಂದು ಡಿಪ್ಲೊಮಾ ಮಾಡಿದವಳು ಏನು ನಾನಲ್ಲ. ಅದರಿಂದ ಸಾಲ ಕೊಡಲಿಕ್ಕೂ ಯಾರು ನನಗೆ ಮುಂದೆ ಬರಲಿಲ್ಲ. ಎಲ್ಲ ಕಡೆ ಸಹ ನಿರಾಸೆ ಸಿಕ್ತು ನನಗೆ. ನಾನು ಏನು ಮಾಡಿದೆ ಅಂದರೆ ಅಧಿಕ ಪ್ರಸಂಗ ಸ್ವಲ್ಪ ಜಾಸ್ತಿ ನನಗೆ. ಸರ್ ಹೇಳಿದ್ದಾರೆ ಲೀಡರ್ಶಿಪ್ ಇದೆ, ನೀನು ಸ್ವಉದ್ಯೋಗ ಮಾಡ್ತೀನಿ ಅಂತ. ಮಾಡಲೇಬೇಕಾಯ್ತು ನನಗೆ. ಏನು ಮಾಡುವ? ಬಡನಿಡಿಯೂರಿನಿಂದ ಕೆಮ್ಮಣ್ಣು ಪೇಟೆಗೆ ಬರಲಿಕ್ಕೆ ಸುಮಾರು ದೂರ ಇದೆ. ಆ ಕಾಲದಲ್ಲಿ ರಸ್ತೆಗಳು ಇರಲಿಲ್ಲ. ನನ್ನ ತಂದೆ ಒಂದು ಕೈ ಹ್ಯಾಂಡಿಕ್ಯಾಪ್ಡ್ ಇದ್ದರು. ಅವರು ಒಬ್ಬರು ಒಂದು ಅಂಗಡಿ, ಒಬ್ಬರು ಶೆಟ್ಟರ ಒಂದು ಅಂಗಡಿ ಕೆಮ್ಮಣ್ಣು ಪೇಟೆಯಲ್ಲಿದೆ, ಕಾನ್ವೆಂಟ್ ಎದುರುಗಡೆ. ಸೂಪರ್ ಡ್ರೆಸ್ ಮೇಕರ್ಸ್ ಅನ್ನುವಂಥ ಒಂದು ಬೋರ್ಡ್ ಮಾಡಬೇಕಿತ್ತು. ನೀವು ಕೇಳ್ಬೋದು, ಈ ಸೂಪರ್ ಡ್ರೆಸ್ ಮೇಕರ್ಸ್ ಅನ್ನುವಂಥ ಹೆಸರು ಯಾಕೆ? ನನಗೆ ಸ್ವಲ್ಪ, ನಾನು ಆಗ ಹೇಳಿದಾಗೆ ಸ್ವಲ್ಪ ಯೋಚನೆ ನಾನು ಜಾಸ್ತಿ ಮಾಡ್ತೇನೆ. ಸೂಪರ್ ಡ್ರೆಸ್ ಮೇಕರ್ಸ್ ಎನ್ನುವಂಥ ಹೆಸರು ಯಾವುದೇ ಜಾತಿಗೆ ಸಂಬಂಧಪಟ್ಟದಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಈ ಒಂದು ಬೋರ್ಡ್ ಮಾಡಬೇಕಿದೆ 75 ರೂಪಾಯಿ. ಆ ಕಾಲದಲ್ಲಿ ಮಲ್ಪೆಯ ನೂತನ ಆರ್ಟ್ಸ್ನ ಮಾಲಕ ಶ್ರೀಯುತ ಭಾಸ್ಕರ್ ಕೋಟೆನ್ ಅಂತ, ಇವಾಗ ಗಣಪತಿ ಮಾಡೋದು ತುಂಬ ಫೇಮಸ್ ಅವರು.
ಅವ್ರದ್ದು ಹೋಗಿ ಹೇಳಿದೆ, ಭಾಸ್ಕರಣ್ಣ ನಾನು ಅಂಗಡಿ ಮಾಡಬೇಕು, ನನಗೊಂದು ಬೋರ್ಡ್ ಮಾಡಿಕೊಡಿ ಅಂತ. ಅವ್ರು ದುಡ್ಡು ಕೊಡು ಅಂತ ಕೇಳಿಲ್ಲ ನನ್ನ ಹತ್ರ. ಅವರು ಇರಗೇನು ಮಲ್ತುಕೊರ್ಪೆ ಇದು 11 ಪೋಲೆ ಅಂತ ಸೂಪರ್ ಡ್ರೆಸ್ ಮೇಕರ್ಸ್ ಬೋರ್ಡನ್ನು ಆ ಕಾಲದಲ್ಲಿ ಮಾಡಿಕೊಟ್ರು. ಮಲ್ಪೆಯಿಂದ ಕೆಮ್ಮಣ ತನಕ ಸೈಕಲಲ್ಲಿ ನಾನು ಮತ್ತು ನನ್ನ ತಂದೆ ತಗೊಂಡು ಬಂದು ಹಗ್ಗದಲ್ಲಿ ಕಟ್ಟಿದ್ದೇವೆ. ನನ್ನ ಅಂಗಡಿ ಇವಾಗಲೂ ಇದೆ, ಇವತ್ತಿಗಿದೆ. ನಾನು ಸ್ವಲ್ಪ ಶಿಫ್ಟ್ ಮಾಡಿದ್ದೇನೆ, ಬಿಲ್ಡಿಂಗ್ ಅದೇ ಇದೆ. ತಗಡು ಶೀಟ್ ಹಾಕಿರುವಂಥ ಒಂದು ರೂಮು. ಆವಾಗ ನನಗೆ 600 ರೂಪಾಯಿ ಬಾಡಿಗೆ, 1000 ಡೆಪಾಸಿಟ್ಟು ಕೊಡಲಿಕ್ಕೆ ಭಾಳ ಕಷ್ಟ ಆಯಿತು. ನನ್ನ ಲೆಕ್ಚರ್ ಒಬ್ಬರು ನೀಲಕಂಠಯ್ಯ ಅಂತ, ಅವ್ರದ್ದು ಹೋಗಿ ಹೇಳಿದೆ, ಸರ್ ನಾನು ಈ ಥರ ಅಂಗಡಿ ಮಾಡ್ತಾಯಿದ್ದೇನೆ, ಟೈಲರಿಂಗ್ ಶುರು ಮಾಡ್ತಾಯಿದ್ದೇನೆ, ಡೆಪಾಸಿಟ್ಗೆ ಹಣ ಇಲ್ಲ ಅಂತ. ಪಾರ್ಸಲ್ ತೆಗೆದು 1000 ಕೊಟ್ಟರು, ಆದರೆ ವಾಪಸ್ ಕೊಡು ಅಂತ ಕೇಳಲಿಲ್ಲ, ಕೊಟ್ಟೆ ಬಿಡಿ. ಆದ್ದರಿಂದ ಆ ಒಂದು ಬೋರ್ಡನ್ನು ಸೈಕಲಲ್ಲಿ ಹಿಡ್ಕೊಂಡ್ಬಂದು ಹಗ್ಗದಲ್ಲಿ ಕಟ್ಟಿ ಸೂಪರ್ ಡ್ರೆಸ್ ಮೇಕರ್ಸ್ ಅಂಗಡಿನ ನಾನು ಓಪನ್ ಮಾಡಿದೆ. ಪಾಶ್ ಆಗಿಲ್ಲ, ಸೌಂಡ್ ಬಾಕ್ಸ್ ಇಲ್ಲ, ಚೇಂಬರ್ ಇಲ್ಲ, ದೊಡ್ಡ ದೊಡ್ಡ ಹೊಲಿಗೆ ಮಿಷಿನ್ ಇಲ್ಲ, ಏನೂ ಇಲ್ಲ. ಒಂದು ಬೆಲ್ಲದ ಡಬ್ಬಿ, ನನಗೆ ಸ್ಟೂಲು, ಅಮ್ಮನ ಹಳೆಯ ತಲೆ ಹೊರೆಯಲ್ಲಿ ಹೊತ್ಕೊಂಡ್ಬಂದಿರುವಂಥ ಹೊಲಿಗೆ ಮಿಷಿನ್ ನನಗೆ ಬಂಡವಾಳ ಆವತ್ತಿದ್ದು. ನಿರ್ದೇಶಕರು ಬಂದು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದರು, ಹೋದರು. ಇಡೀ ಊರಿನಲ್ಲಿ, ಕೆಮ್ಮಣ ಊರಿನಲ್ಲಿ ಫಸ್ಟ್ ಟೈಮ್ ಲೇಡೀಸ್ ಟೈಲರ್ ಅಂಗಡಿ ಮಾಡಿದವಳು ನಾನು 19ನೇ ವರ್ಷದಲ್ಲಿ. ಎಲ್ಲರೂ ನೋಡ್ಕೊಂಡು ಹೋದರು. ಯಾರದು ಬಟ್ಟೆ ಕೊಡ್ತಾರಾ, ಸ್ವಲ್ಪ ಪಾಶ್ ಇದೆ ನಮ್ಮ ಹತ್ರ ಬರ್ತಾರೆ. ಹಳೆಯ ಹೊಲಿಗೆ ಮಿಷಿನು, ಅದೇ ಸ್ಕೂಲ್ ಯೂನಿಫಾರ್ಮು, ನನಗೆ ಬೇರೆ ಬಟ್ಟೆ ಇಲ್ಲ, ಹಾಕೊಂಡು ಅಂಗಡಿ ಶುರು ಮಾಡಿದೆ. ಯಾರೂ ಬರಲಿಲ್ಲ. ನಾ ನೋಡೋದು, ವಾಪಸ್ ಹೋಗಿ ನಡ್ಕೊಂಡು ಮತ್ತೆ ಬಡನಡಿಗೆ ಹೋಗೋದು, ಪುನಃ ನೋಡೋದು. ನಮ್ಮ ಓನರ್ ಬಂದು ಹೇಳೋದು, ನೀ ಕಾಪುಜಿ ಆಗ್ಬಿಡ್ದು ಪೋಲ ಅಂತ ಯಾವಾಗಲೂ ಹೇಳ್ತಾಯಿದ್ರು ಅವರು. ಈ ಮಲ್ಪೆ ಅಂತ ಕೂತ್ಕೊಳ್ತಾ ಇದ್ದೆ. ಆಯಿತು, ನೋಡ್ತಾ 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 ನನ್ನ ಬೆಳವಣಿಗೆ ನನಗೆ ಇಷ್ಟೇ ಅಂತ ಅನ್ನಿಸ್ತಾ ಇತ್ತು. ನೀನು ಮಾಡ್ತೀನಿ. ಎರಡೇ ಆಯ್ಕೆ ಇತ್ತು ನನಗೆ, ಒಂದೇ ಮಾಡು, ಒಂದು ಮಡಿ. ಯಾಕಂದರೆ ನನ್ನ ಮನೆಗೋಸ್ಕರ ನನಗೆ ಅನಿವಾರ್ಯತೆ ಇತ್ತು, ಏನಾದ್ರು ನಾನು ಸಂಪಾದನೆ ಮಾಡಲೇಬೇಕಿತ್ತು, ಬೇರೆ ವಿದ್ಯೆ ನನಗೆ ಗೊತ್ತಿಲ್ಲ. ಆಯಿತು, 3 ತಿಂಗಳು ಕಾದೆ ನೋಡಿ, ಯಾರು ನನಗೆ ಕೆಮ್ಮಣ್ಣಲ್ಲಿ ಬಟ್ಟೆ ಕೊಡಲಿಲ್ಲ. ಎಲ್ಲ ನೋಡ್ಕೊಂಡು ಹೋದವರೇ ಬಿಟ್ಟರೆ ಯಾರು ಬಟ್ಟೆ ಕೊಡಲಿಲ್ಲ. ಕೊನೆಗೆ ಇಂದಿರಾ ಶೆಟ್ಟಿ ಅನ್ನುವಂಥ ಒಬ್ಬರು ಮಹಿಳೆ, ಇವತ್ತು ನಾನು ನೆನಪಿಸ್ಬೇಕು ಅವರನ್ನು, ಯುವಜನ ಸೇವಾ ಅಧಿಕಾರಿ. ನಾನು ನೀವು ಹೇಳಿದಾಗೆ ತುಂಬ ಕಡೆ ಹಾಡ್ಲಿಕ್ಕೆ ಹೋಗ್ತಾಯಿದ್ದೆ, ಭಾಷಣಕ್ಕೆ ಹೋಗ್ತಾಯಿದ್ದೆ, ನಿರೂಪಣೆಗೆ ಹೋಗ್ತಾಯಿದ್ದೆ. ಅಲ್ಲಿ ಪರಿಚಯ ಆಗಿರುವಂಥ ಒಬ್ಬರು ಮಹಿಳೆ ಇಂದಿರಾ ಶೆಟ್ಟಿ ಅಂತ, ಕಡೆಕರ್ಲಿ ಅವರ ಮನೆ. ಅಲ್ಲಿ ಹೋಗ್ಲಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಆವಾಗ 7 ರೂಪಾಯಿ ಸಾಲ ಮಾಡಿಕೊಂಡು ಅಲ್ಲಿ ಹೋದೆ. ಆ ಕಾಲದಲ್ಲಿ ಊರಲ್ಲೇ ನನಗೆ ಬಟ್ಟೆ ಕೊಡಲಿಲ್ಲ, ಅವ್ರು ಕೊಡ್ತಾರಾ ಅದು ಪಾಪಕ್ಕಂತ ಏನೋ ಗೊತ್ತಿಲ್ಲ. ಒಂದು 6 ಬ್ಲೌಸ್ ಪೀಸ್ ತಂದು ಕೊಟ್ಟರು, ಒಂದು ಮಾಡು ಅದು ಸರಿ ಅದೇ ಮತ್ತೆ ನೋಡು ಅಂತ ಹೇಳಿ ಕಳಿಸಿದ್ರು. ಅವ್ರ ಹತ್ರ ಮತ್ತೆ 7 ರೂಪಾಯಿ ಸಾಲ ಮಾಡಿದೆ. ಸಾಲ ಮಾಡ್ಕೊಂಡು ಮತ್ತೆ ಕೆಮ್ಮಣಿಗೆ ಬಂದೆ. ಟೈಲರಿಂಗಲ್ಲಿ ನನಗೆ ಕಟ್ಟಿಂಗ್ ಗೊತ್ತಿಲ್ಲ. ಅಮ್ಮನ ಹತ್ರ ಕೇಳಿದೆ, ನನಗೆ ಕೊಟ್ಟಿರುವಂಥ ನೋಟ್ಸನ್ನೆಲ್ಲ ನೋಡಿದೆ. ಎಲ್ಲ ದೇವರನ್ನು ನೆನಪು ಮಾಡಿಕೊಂಡು ಬ್ಲೌಸನ್ನು ಕಟ್ ಮಾಡಿದೆ ನೋಡಿ. ಅದೇ ಹಳೆ ಹೊಲಿಗೆ ಮಿಷಿನಲ್ಲಿ ಹೊಲಿದೆ. ಇಡೀ ದಿನಕ್ಕೆ ಒಂದೇ ಬ್ಲೌಸ್ ನನ್ನದು ಆವತ್ತು. ಹೇಗೆ ಆಗಿದೆ ನೋಡೋ ತನಕ ನನಗೆ ಎದೆಯೆಲ್ಲ ಡವಡವ, ಸರಿಯಾಗಿದಾ ಇಲ್ವಾ? ಯಾಕಂದರೆ ಅನುಭವ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಸಪೋರ್ಟ್ ಮಾಡೋರಿಲ್ಲ, ಏನೂ ಇಲ್ಲ. ನಾನೇ ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಮಾಡಿರುವಂಥ ಬ್ಲೌಸು. ವಾಪಸ್ ಪುನಃ 7 ರೂಪಾಯಿನ ಪಕ್ಕದ ಆದಮ್ ಸಾಹೇಬ್ರ ಹತ್ರ ಸಾಲ ಮಾಡಿಕೊಂಡು ಮತ್ತೆ ಪುನಃ ಕಡೆಕಾರಿಗೆ ಹೋಗಿ ಮೇಡಮ್ ಹತ್ರ ಹೇಳಿದೆ, ಮೇಡಮ್ ಬ್ಲೌಸ್ ತಂದಿದ್ದೇನೆ ಅಂತ. ಹೊಲಿಲಿಲ್ವಾ? ವಾಪಸ್ ತಂದ ಕೇಳಿದೆ. ಇಲ್ಲ ಮೇಡಮ್ ಹೊಲಿದು ತಂದಿದ್ದೇನೆ, ಹಾಕಿ ತೋರಿಸಿ. ತಗೊಂಡು ಹೋದರು. ಅವರು ಹೊರಗೆ ಬರೋ ತನಕ ನನಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ಯಾಕಂದರೆ ಹೇಳಿಕೊಳ್ಳಿಕ್ಕೆ ನನ್ನ ಹತ್ರ ಜನ ಇಲ್ಲ. ಧೈರ್ಯ ಕಳ್ಕೊಳ್ಳುವಷ್ಟು ಮಟ್ಟಕ್ಕೆ ಬಂದೆ ನಾನು. ಆ ಬ್ಲೌಸನ್ನು ಹಾಕೊಂಡು ಬಂದರು. ತುಂಬ ಖುಷಿ ಆಯಿತು. ಎಷ್ಟು ಚೆಂದಾಗಿದೆ ಹೇಳಿದ್ದೆ, ನಾನು ಹೊಲಿದದ್ದೆ ಎಲ್ಲ ಅಂದ್ಕೊಳ್ತೀನಿ. ಇವಾಗಲೂ ಅಂದ್ಕೊಳ್ತೇನೆ. ನನಗೆ ನೆನಪಿನ ಇರುವಂಥ ಫಸ್ಟ್ ಬ್ಲೌಸ್ ಅದು. ಆವಾಗ ಸಿಂಪಲ್ ಉದ್ದಕ್ಕೆ ಈ ರೌಂಡ್ ನೆಕ್ ಅಷ್ಟು ಬಿಟ್ಟರೆ ಬೇರೆ ಪ್ಯಾಟರ್ನ್ಗಳು ಏನೂ ಇರಲಿಲ್ಲ. ಆವತ್ತು ಆ ಬ್ಲೌಸನ್ನು ಹಿಡ್ಕೊಂಡು ನಾನು ವಾಪಸ್ ಓಡಿ ಬಂದೆ ನೋಡಿ. ಮತ್ತೆ 5 ಬ್ಲೌಸ್ ರೆಡಿ ಮಾಡಿದೆ. ನನ್ನ ಊರಿನವರಿಗೆ ಬಹಳ ವಿಶೇಷ, ಕೆಮ್ಮಣ್ಣಿನಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಹಗ್ಗ ಕಟ್ಟಿ ನಾನು ಬ್ಲೌಸ್ಗಳನ್ನ ಹಾಕ್ತಾಯಿದ್ದೆ. ಬಂದು ನೋಡ್ದು, ಹೊಸ ಬ್ಲೌಸಾ ನೀನೇ ಹೊಲ್ದದ್ದ, ಇಷ್ಟು ಹೊಲಿತ್ಯಾ ಅಂತ. ಹಬ್ಬ ಸ್ವಲ್ಪ ಕೆಮ್ಮಣ್ಣಿನವರಿಗೆ ಇವಳು ಇದ್ದಾಳೆ, ಸ್ವಲ್ಪ ಜೀವ ಇದ್ದಾಳೆ ಅಂತ ಗೊತ್ತಾಯಿತು. ಹಳೆ ಬಟ್ಟೆಗಳು ಬರಲಿಕ್ಕೆ ಶುರುವಾಯಿತು. ನಾನು ಸ್ವೀಕಾರ ಮಾಡಿದ್ದೆ, ನನಗೇನು ಅಡ್ಡಿಲ್ಲ, ಚಪ್ಪಲಿ ಹೊಲಿಯೋನು ಹೊಸ ಚಪ್ಪಲಿ ಕೊಡು ಅಂತ ಕೇಳೋದಿಲ್ಲ. ನಾವು ಟೈಲರ್ ಅದರಿಂದ ಹಳೆ ಬಟ್ಟೆ ಬರಲಿ ಹೊಸ ಬಟ್ಟೆ ಬರಲಿ ಸಮಾನವಾಗಿ ಸ್ವೀಕರಿಸಬೇಕಾಗ್ತದೆ. ತಗೊಂಡೆ, ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟೆ, ನೀಟಾಗಿ ಫಿಟ್ಟಿಂಗ್ ಮಾಡಿಕೊಟ್ಟೆ. ಎಷ್ಟು ದುಡ್ಡು ತಗೊಳ್ಬೇಕು ಗೊತ್ತಿಲ್ಲ. ಈಗೆಲ್ಲ ಅಸೋಸಿಯೇಷನ್ ಇದೆ, ನಮ್ಮದೆಲ್ಲ ಯೂನಿಯನ್ಗಳಿವೆ. ಮೊದಲು ಗೊತ್ತಿಲ್ಲ, ಕೇಳಲಿಕ್ಕೆ ನನಗೆ ಸಂಕೋಚ. ನನ್ನ ಅಪ್ಪನ ಪ್ರಾಯದ 19 ಟೈಲರ್ಸ್ ಕೆಮ್ಮಣ್ಣಲ್ಲಿ ಇದ್ದರು. ಆವಾಗ ಹೇಗೆ ಕೇಳೋದು ಅಂತ ಸಂಕೋಚ. ನನಗೆ ಎಷ್ಟಾದರೂ ಕೊಡಿ ಅಂತ ಹೇಳ್ತಿದ್ದೆ. ಖುಷಿ ಬಂದಂತ ಅಷ್ಟೋ ಕೊಟ್ಟು ಹೋಗ್ತದೆ ನೋಡಿ. ದೇವ್ರದೇ ಎಷ್ಟು ನೋಡಿ. ಅನಿವಾರ್ಯತೆ ಇದ್ದರೆ ದೇವ್ರು ನಮಗೆ ಎಲ್ಲ ಕಡೆ ಸಹಕಾರ ಕೊಡ್ತಾರೆ. ಯಾಕಂದರೆ ನಾನು ಒಳ್ಳೆ ಮನಸ್ಸಿನ ಕೆಲಸ ಶುರು ಮಾಡಿದವಳು. ನನ್ನಿಂದ ನನ್ನ ಇಡೀ ಫ್ಯಾಮಿಲಿ ನಡಿಬೇಕಿತ್ತು. ಅಕ್ಕ ಮದುವೆಗೆ ಹೋಗಿದ್ಲು, ಇನ್ನಿಬ್ಬರು ತಂಗಿ ಇದ್ದರು, ಅಂಗವಿಕಲ ತಂದೆ. ಆಮೇಲೆ ಅಮ್ಮ ಸಹ ಹಳ್ಳಿಯ ಟೈಲರ್ ಆಗಿ ವಾಪಸ್ ಮತ್ತೆ ಮನೆಗೆ ಬಂದರು. ಅವರಿಗೂ ಸ್ವಲ್ಪ ಅಸೌಖ್ಯ ಆಯಿತು. ಮತ್ತು ದೊಡ್ಡ ಹೊರೆ ನನ್ನ ಹೆಗಲಿಗೆ ಬಿತ್ತು. ನಮ್ಮ ಅಂಗಡಿಯ ಮುಂದೆಯೇ ಲೆಸ್ಲಿ ಮನೋಹರ್ ಸರ್ ಅಂತ ಸಿಂಡಿಕೇಟ್ ಬ್ಯಾಂಕ್ ಇತ್ತು ಅವಾಗ ನನ್ನ ಅಂಗಡಿ ಪಕ್ಕದಲ್ಲಿ. ದಿನ ಊಟಕ್ಕೆ ಹೋಗಬೇಕಿದ್ರೆ ಅವರು ನನ್ನ ಅಂಗಡಿ ನೋಡ್ಕೊಂಡು ಹೋಗ್ತಾಯಿದ್ರು. ಒಂದಿನ ಇದ್ದಕ್ಕಿದ್ದಾಗ ಊಟಕ್ಕೆ ಹೋಗೋರು ಒಳಗೆ ಬಂದು, ಏನು ಮಾಡ್ತಿದ್ದೆ ಅಂತ ಹೇಳಿದ್ರು. ಅಯ್ಯೋ ನನಗೆ ಭಯ, ಮ್ಯಾನೇಜರ್ ಯಾಕೆ ಒಳಗೆ ಬಂದರು ಅಂತ. ನಾನು ಸಾಲದ ಬಾಗಿಲಿಗೆ ಹೋದವಳು, ಬ್ಯಾಂಕನ್ನು ನಾನು ನೋಡಲೇ ಇಲ್ಲ. ಸರ್ ಹೊಲಿತಾ ಇದ್ದಾನೆ ಅಂತ. ಈ ಹಳೆ ಮಿಷಿನ್ ಹೊಲಿತಿದ್ಯಲ್ಲಮ್ಮ, ಈ ಹೊಸ ಬಟ್ಟೆ ಎಲ್ಲ ಹಗ್ಗದಲ್ಲಿ ಹಾಕಿದೆಯಲ್ಲ, ಒಂದು ಶೋಕೇಸ್ ತಗೋ, ಇನ್ನೊಂದು ಹೊಸ ಮಿಷಿನ್ ತಗೋ, 2 ಜನ ಹಾಕೋ ಅಂತ. ಸರ್ ದುಡ್ಡು
ಬರ್ತದೆ 100 ರೂಪಾಯಿಲಿ ನಾನು ಅಕ್ಕಿ ಬೇಳೆ ತರಕಾರಿ ಎಲ್ಲ ಮನೆ ತಗೊಂಡಿದ್ದೆ 50 ರೂಪಾಯಿ ನಾನು ಉಳಿತಾಯ ಮಾಡ್ತಾ ಇರಲಿಲ್ಲ. ಉಳಿತಾಯದ ಬಗ್ಗೆ ಗೊತ್ತೂ ಸಹ ಇರಲಿಲ್ಲ ನನಗೆ ಆವಾಗ. ಏನು ಮಾಡ್ತೀನಿ, ನಾನು ನಿಮಗೆ ಸಾಲ ಕೊಡ್ತೇನೆ ಬಾ ಅಂತ ಹೇಳಿದರು. ತಗೊಳ್ಬೋದು, ಅದು ಹಿಂದೆ ಕಟ್ಟಬೇಕಲ್ಲ. ಒಂದು ಒಳ್ಳೆ ಉಪಾಯ ಹೇಳಿದರು. ಅದೇ ಪಕ್ಕದ ಅದಮ್ ಸಾಹೇಬ್ರ ಅಂಗಡಿಯಿಂದ ಒಂದು ಕಾಯಿನ್ ಹಾಕುವಂಥ, ಮಕ್ಕಳಿಗೆ ಕಾಯಿನ್ ಹಾಕ್ತಾರೆ, ಉಳಿದ ಪಾಕೆಟ್ ಮನೆ ಹಾಕುವಂಥ ಒಂದು ಡಬ್ಬ ಇದೆ. ತಗೊಂಡು ಬಂದರು, ಮೆಷಿನ್ ಮೇಲೆ ಇಟ್ಟರು. ಎಷ್ಟು ದುಡಿತಿ ಅದು 10%. ನೀನು 100 ರೂಪಾಯಿ ದುಡಿದ್ರೆ 10 ರೂಪಾಯಿನ ಡಬ್ಬಕ್ಕೆ ಹಾಕು, ತಿಂಗಳ ಕೊನೆಯಲ್ಲಿ ತಂದು ನನ್ನ ಕೈಯಲ್ಲಿ ಕೊಡು ಅಂತ ಹೇಳಿದ್ರು. ಹೌದು ಮಾಡ್ಬೋದೇನೋ ಅಂತ ಆವಾಗ ನನಗೆ ಅನ್ನಿಸ್ತು. 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಡಬ್ಬಕ್ಕೆ ಹಾಕಿ ಉಳಿದ 90 ರೂಪಾಯಿ ತಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೆ. ನೋಡಿ, ಒಂದು ಫ್ಯಾಷನ್ ಮೇಕರ್ ಮೆಷಿನ್ ಕೆಮ್ಮಣ್ಣು ಊರಿನಲ್ಲಿ ಫಸ್ಟ್ ಟೈಮ್ ಫ್ಯಾಷನ್ ಮೇಕರ್ ಮೆಷಿನನ್ನು ಪರಿಚಯ ಮಾಡಿದ್ದ ಒಂದು ಹೆಮ್ಮೆ ನನಗಿದೆ. ಇವತ್ತು 20ನೇ ವರ್ಷದಲ್ಲಿ, 19 ವರ್ಷಕ್ಕೆ ಅಂಗಡಿ ಓಪನ್ ಮಾಡಿದ 20ನೇ ವರ್ಷದಲ್ಲಿ ಆ ಊರಲ್ಲಿ ಎಲ್ಲೂ ಫ್ಯಾಷನ್ ಮೇಕರ್ ಮೆಷಿನ್ ಇರಲಿಲ್ಲ. ಬಿಡ್ಡಿಂಗ್ ಮಾಡಲಿಕ್ಕೆ ಅದೇ ಜಿಗ್ಜ್ಯಾಗು, ಓವರ್ಲಾಕ್, ಬಟನ್ ಹೋಲು, ಜಿಪ್, ಆಮೇಲೆ ಎಂಬ್ರಾಯ್ಡ್ರಿಗಳೆಲ್ಲ ಆಗ್ತಾಯಿತ್ತು. ಸ್ವಲ್ಪ ಮೆಷಿನ್ನದು ಟೆಕ್ನಿಕ್ ನನಗೆ ಗೊತ್ತಿರಲಿಲ್ಲ. ಮತ್ತು ನಾನಾಗಿ ಕಲ್ತ್ಕೊಂಡೆ. ನಮ್ಮ ಸಾಯಿನಾಥ್ ಕಮರ್ಷಿಯಲ್ ಕ್ರೆಡಿಟ್ ಶಂಭುಶೆಟ್ರು ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿ ಆ ಮೆಕ್ಯಾನಿಕ್ಸ್ ಬಂದು ಹೇಳಿಕೊಟ್ರು ನನಗೆ. ನೋಡಿ, ಆವತ್ತಿಂದ ನನ್ನ ಬೆಳವಣಿಗೆ ಸ್ಟಾರ್ಟ್ ಆದದ್ದು. ಇವತ್ತಿಗೂ ನಾನು ಹಿಂದೆ ನೋಡಲಿಲ್ಲ. ಆ ಒಂದು ಬಿಡ್ಡಿಂಗ್ನಿಂದ ಒಂದು ಬಟ್ಟೆಗೆ 4 ರೂಪಾಯಿ ಇತ್ತು ಆವಾಗ, ಇವಾಗ 40 ರೂಪಾಯಿ ಇದೆ ಸಾರಿ ಜಿಗ್ಜ್ಯಾಗಿಗೆ. ಎಲ್ಲ ಅಂಗಡಿಯವರು ನನ್ನ ತರಲಿಕ್ಕೆ ಶುರು ಮಾಡಿದರು. ಸಂತೆಕಟ್ಟದ ಕೆಮ್ಮಣಿ ಉಡುಪಿಗೆ ಬರಬೇಕಿತ್ತು, ತರಲಿಕ್ಕೆ ಶುರು ಮಾಡಿದರು. ಬಿಡ್ಡಿಂಗ್ ಮಾಡಿ ಕೊಡ್ತಾ ಇದ್ದೆ, ಅವರಿಗೆ 3 ರೂಪಾಯಿ ಮಾಡಿ ಕೊಡ್ತಾ ಇದ್ದೆ, 4 ರೂಪಾಯಿ ಇಲ್ಲ ನಮ್ಮ ಟೈಲರ್ಸಿಗೆ. ಆಮೇಲೆ ಕಸ್ಟಮರ್ಗೆ 4 ರೂಪಾಯಿ ತೊಗೊಳ್ತಾ ಇದ್ದೆ. 50, 60, 100 ಸೀರೆಗಳು, ದುಪ್ಪಟ್ಟಗಳೆಲ್ಲ ಬರಲಿಕ್ಕೆ ಶುರು ಆಯಿತು. ಮಾಡಿಕೊಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಒಬ್ಬಳಿಂದ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಹುಡುಗಿಯನ್ನು ತಗೊಂಡೆ, ಬಿಡ್ಡಿಂಗ್ ಮೆಷಿನನ್ನು ಅಂಗಡಿನ ಹೊರಗೆ ಇಟ್ಟೆ. ಯಾಕಂದರೆ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳಿದ್ದು, ನಾನು ಒಳಗೆ ಬಂದರೆ ನೀನು ಹೊರಗೆ ಬರಬೇಕಂತ. ಅಷ್ಟು ದೊಡ್ಡ ಅಂಗಡಿ ನನ್ನದು. ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ನಾನು ಮುಂದೆ ಬಂದವಳು. ಆ ಬಿಡ್ಡಿಂಗ್ ಮೆಷಿನಿಗೆ ಒಂದು ಹುಡುಗಿ ಇಟ್ಕೊಂಡು ಬಿಡ್ಡಿಂಗೆಲ್ಲ ನನಗೆ ಸಾಧಾರಣ ದಿನಕ್ಕೆ 600 ರೂಪಾಯಿ 700 ರೂಪಾಯಿ ಬರಲಿಕ್ಕೆ ಶುರು ಆಯಿತು. ನಮ್ಮ ಬ್ಯಾಂಕಿಂದ ಮ್ಯಾನೇಜರ್ ಕೊಟ್ಟಿರುವ 10,000ದಲ್ಲಿ 2,500 ಸಬ್ಸಿಡಿ ಇತ್ತು ಆವಾಗ ನನಗೆ. 7,500ವನ್ನು ನನಗೆ 30 ತಿಂಗಳು ಟೈಮ್ ಕೊಟ್ಟಿದ್ದರು. 30 ತಿಂಗಳು ನಿನಗೆ ಅವಧಿ ಕೊಡ್ತೇನೆ ಕಟ್ಟು ಅಂತ. ನಾನು 10 ತಿಂಗಳಲ್ಲಿ ಆ ಒಂದು ಸಾಲವನ್ನು ಮರುಪಾವತಿ ಮಾಡಿದ್ದೇನೆ. ಬಹಳ ಖುಷಿ ಆಯಿತು. ಅಯ್ಯೋ, ಇಷ್ಟು ಈಸಿಯಲ್ಲಿ ನಾನು ಸಾಲ ಮರುಪಾವತಿ ಮಾಡಿದ್ದೇನೆ. ಯಾಕಂದರೆ ಆ ಒಂದು ಹುಡುಗಿಯಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅಂಗಡಿಯನ್ನು ದೊಡ್ಡದು ಮಾಡಬೇಕಾಯಿತು. ಬಟ್ಟೆ ತುಂಬ ಬರಲಿಕ್ಕೆ ಶುರು ಆಯಿತು. ಶೋಕೇಸ್ ಅನಿವಾರ್ಯತೆ, ಯಾಕಂದರೆ ಕಾಸ್ಟ್ಲಿ ಬಟ್ಟೆಗಳು. ಕ್ರೈಸ್ತರ ಮುಸ್ಲಿಮರ ಏರಿಯಾ ಕೆಮ್ಮಣ್ಣಾದ್ದರಿಂದ ಒಳ್ಳೆ ಫಾರಿನ್ ಬಟ್ಟೆಗಳು ಬರಲಿಕ್ಕೆ ಶುರು ಆಯಿತು. ಇಟ್ಕೊಳ್ಳಿಕ್ಕೆ ನನಗೆ ಬಹಳ ಕಷ್ಟ. ಇಲಿ, ಯಾಕಂದರೆ ತಗಡು ಶೀಟ್ ಆದ್ದರಿಂದ ಇಲಿಗಳದ ಒಂದು ಕಾಟ ತುಂಬ ಇತ್ತು. ಬಕೆಟಲ್ಲಿ ಹಾಕಿ ಇಟ್ಟು ಬರ್ತಿದ್ದೆ. ಅದೇ ಮನಸ್ಸೆಲ್ಲ ನಂದು ಮನೆಗೆ ಬರುವಾಗ ಅಂಗಡಿಯಲ್ಲಿತ್ತು, ಯಾರ ಬಟ್ಟೆ ಡ್ಯಾಮೇಜ್ ಅದೇ ಹೇಗೆ ತುಂಬಿಸಿಕೊಡೋದು ಅಂತ. ಅದರಿಂದ ಅಂಗಡಿಯ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಅಲ್ಲ, ಅದೇ ಬಿಲ್ಡಿಂಗಲ್ಲಿ ಇನ್ನೊಂದು ಅಂಗಡಿ ಇದೆ. ನಮ್ಮ ಓನರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಸುಮತಿ ಶೆಟ್ಟಿ ಅಂತ. ಅವ್ರ ಹತ್ರ ಹೇಳ್ಕೊಂಡು ಯಾನು ಅಂಗಡಿ ಚೇಂಜ್ ಮಲ್ಪೆಂಗೆ ಮಲ್ಲ ಅಂಗಡಿ ಆಪೆಲ್ಲ ಅಂಗಡಿ ಬಿಡ್ಕೋರ್ಲೆ ಅಂತ ಆಯ್ತಂತ ಹೇಳಿದರು. ಆವಾಗ ಆ ಅಂಗಡಿಯನ್ನು ಖಾಲಿ ಮಾಡಿಸಿ ನನಗೆ ಅಂಗಡಿ ಕೊಟ್ಟರು. ಇವಾಗಲೂ ಅದೇ ಅಂಗಡಿ ಇದೆ, ಯಾಕಂದರೆ ಅದನ್ನು ನಡೆಸ್ಲಿಕ್ಕೆ ಕೊಟ್ಟಿದ್ದೇನೆ. ಸುಂದರಿ ಅವರು ನನ್ನ ಒಟ್ಟಿಗೆ ತುಂಬ ವರ್ಷ ಸರ್ವಿಸ್ ಆದ ಮಹಿಳೆ ಅದನ್ನು ನಡೆಸ್ತಾ ಇದ್ದಾರೆ. 13 ಹೊಲಿಗೆ ಮೆಷಿನ್ ತಗೊಂಡೆ, 13 ಹುಡುಗಿಯರಿಗೆ ಕೆಲಸ ಕೊಟ್ಟೆ. ಆಮೇಲೆ ಒಂದು ಹೊಲಿಗೆ ತರಬೇತಿ ಕೇಂದ್ರ ನಾನೇ ಶುರು ಮಾಡಿದೆ. ಅಲ್ಲಿ ಒಂದು 700 ಹುಡುಗಿಯರಿಗಿಂತ ಜಾಸ್ತಿ ಹುಡುಗಿಯರು ಹೂಡೆ, ಕೆಮ್ಮಣ್ಣು, ಕೋಡಿ ಬೆಂಗ್ರೆ ಎಂದೆಲ್ಲ ಬರ್ಲಿಕ್ಕೆ ಶುರು ಮಾಡಿ, ಸಂತೆಕಟ್ಟೆ, ನೈಜರಿಂದ ಬರ್ಲಿಕ್ಕೆ ಶುರು ಮಾಡಿದರು. ಕಲ್ತಿರುವಂಥ ಬಹಳಷ್ಟು ಹುಡುಗಿಯರು ಸ್ವಂತ ಉದ್ಯೋಗಿಗೆ ಮಾಡ್ತಿದ್ರು. ನಾನು ಹೇಳಿದೆ, ನನ್ನ ಸ್ವಾರ್ಥ ನನಗಿಲ್ಲ, ನೀವು ಕೂಡ ನನ್ನ ಹಾಗೆ ನೀವು ಸ್ವಾವಲಂಬಿ ಮಹಿಳೆ ಆಗಬೇಕು, ಮನೆಯವರಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಬೇಕು, ನಿಮ್ಮ ಯಜಮಾನರಿಗೆ ಅಥವಾ ನಿಮ್ಮ ತಂದೆಗೆ ನೀವು ಆರ್ಥಿಕವಾಗಿ ಹೆಗಲಿಗೆ ಹೆಗಲು ಕೊಟ್ಟು ಒಬ್ಬ ಸದೃಢ ಮಹಿಳೆಯಾಗಿ ನೀವು ನಿಲ್ಲಬೇಕು, ನೀವು ಕೂಡ ನನ್ನ ಹಾಗೆ ವ್ಯಕ್ತಿಯಾಗಿದ್ದರೆ ಶಕ್ತಿಯಾಗಿ ಬೆಳಿಬೇಕಂತ ನಾನು ನನ್ನ ಒಂದು ಅನುಭವವನ್ನು ಹೇಳಿಕೊಂಡೆ. ನಾನು ಎಲ್ಲ ಕಡೆ ಟ್ರೈನಿಂಗ್ ಹೋದಲ್ಲಿ ನಾನು ಅದನ್ನೇ ಹೇಳೋದು, ಸ್ವಾರ್ಥಿಗಳಾಗಬೇಡಿ, ನಿಮ್ಮ ಹಾಗೆ 4 ಮಂದಿ ಮಹಿಳೆಯರನ್ನು ನೀವು ಮುಂದೆ ತನ್ನಿ. ಅವಾಗ ಯಾಕಂದರೆ ನೀವು ಸ್ಫೂರ್ತಿ ಆದರೆ ಅವರು ಕೂಡ ನಿಮ್ಮನ್ನು ನೋಡಿಕೊಂಡು ಸ್ವಲ್ಪ ಬೆಳವಣಿಗೆಯಲ್ಲಿ ಆಗ್ತದೆ ಅವರದ್ದು ಕೂಡ. ಆದ್ದರಿಂದ ಆ ಮಹಿಳೆಯರಿಗೆ ನಾನು ಹೇಳಿದೆ, ಈಗ ಕೆಮ್ಮಣಿ ಬಂದು ನೀವು ನೋಡ್ಬೋದು, ಬಹಳಷ್ಟು ಮಹಿಳೆಯರು ಕೆಮ್ಮಣ್ಣು, ಹೂಡೆ, ಸಂತೆಕಟ್ಟೆ ತುಂಬ ಕಡೆಯಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಮಾಡಿರುವಂಥ ಅಂಗಡಿಯಲ್ಲಿ ಕಲ್ತಿರುವಂಥ ಮಹಿಳೆಯರು ಅಂಗಡಿ ಹಾಕ್ಕೊಂಡಿದೆ. ಅವರು ಕೂಡ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಅದೇ ನೀವು ಹೇಳಿದಾಗೆ ನಿಮ್ಮ ಬೆಳವಣಿಗೆ ಹೇಗೆ ಆಯಿತು ನೀವು ನನಗೆ ಕೇಳಿದ್ದೀರಿ. ನನ್ನ ತರಬೇತಿಗೆ ಪೂರಕವಾಗಿ ರೂಟ್ ಸೆಟ್ ಸಂಸ್ಥೆ ಬಗ್ಗೆ ನಾನು ಖಂಡಿತವಾಗಿ ಹೇಳಲೇಬೇಕು. ನನ್ನ ಮಾತ್ರ ಸಂಸ್ಥೆ ಅದು. ನಾನು ಕಲಿಯುವಾಗ 15 ದಿನ ಟ್ರೈನಿಂಗ್ ಇರ್ಬೋದು. ಅದೇ ಈಗ ಏನಾಗಿದೆ ಅಂದರೆ ನಾವು ಕಲಿಯೋದು ಟೈಲರಿಂಗು, ಈಗ ಅದು ಟೈಲರಿಂಗ್ ಆಗಲಿಲ್ಲ. ಮೇಡಮ್, ನಿಮ್ಮ ಜೊತೆ ತುಂಬಾ ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಮುಕ್ತಾ ಭಟ್ ಅವರು ಮುಕ್ತವಾಗಿ ಅವರ ಅನುಭವವನ್ನು ಹಂಚಿಕೊಂಡರು. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ, ಸ್ವಾವಲಂಬಿಯಾಗಿ ಯಾವ ರೀತಿ ಉದ್ಯಮವನ್ನು ಶುರು ಮಾಡಿದ್ದಾರೆ, ಏನೆಲ್ಲ ಕಷ್ಟಗಳನ್ನು ಹಂಚಿಕೊಂಡ್ರು ಅವರು ನಮ್ಮ ಜೊತೆ. ಇವರೊಂಥರ
ಉದ್ಯಮ ಲೋಕದಲ್ಲೇ ಒಂದು ಯಶಸ್ಸನ್ನು ಕಂಡವರು ಮುಕ್ತ ಭಟ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮುಕ್ತ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜಾಸ್ತಿ ಟೈಲರ್ಸ್ ಎಂತ ಮತ್ತೆ ಫಿಟ್ಟಿಂಗಿಗೆ ಕೂಡ ಹಾಗೆ ಮಿಷನ್ಗಳೆಲ್ಲ ಬಂದಿದೆ, ಟೈಲರ್ಸ್ಗಳಿಗೆ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಏನು ಹೇಳ್ತೀರಾ? ಅದೇ ಇದ್ರ ಬಗ್ಗೆ ಮುರಿವರೆಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕಾಗ್ತದೆ. ನಾವು ಆಗ ಇದ್ದದ್ದು ಟೈಲರ್ಸ್, ಈಗ ಟೈಲರ್ಸ್ ಅಲ್ಲ, ಈಗ ಡ್ರೆಸ್ ಡಿಸೈನರ್ಸ್ ಮತ್ತೆ ಕಾಸ್ಟ್ಯೂಮ್ ಡಿಸೈನರ್ಸ್. ಅಷ್ಟು ಬದಲಾವಣೆ ತಂದದ್ದು ಈ ವಸ್ತ್ರ ವಿನ್ಯಾಸ. ಟೈಲರ್ಸ್ ಅಂದರೆ ಕಟ್ ಮಾಡಿ ಕೊಟ್ಟದ್ದನ್ನು ಮಾಮೂಲಿಯಾಗಿ ಹೊಲಿಯುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ವಸ್ತ್ರ ವಿನ್ಯಾಸಕರು ಕಡಿಮೆ ಇದ್ದಾರೆ ನಮ್ಮಲ್ಲಿ. ನಾವು ರೋಡ್ ಸೈಡಲ್ಲಿ ಏನು ಮಾಡ್ತೇವೆ, ಬೇರೆ ಸ್ವಉದ್ಯೋಗ ತರಬೇತಿ ಕೇಂದ್ರಗಳಲ್ಲಿ ಏನು ಮಾಡ್ತೇವೆ ಅಂದರೆ, ಒಂದು ವ್ಯಕ್ತಿಗೆ ಅವರ ಒಂದು ಫಿಗರಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಒಂದು ಏನು ಅವ್ರು ಮಾಡ್ತಿರುವಂಥ ಉದ್ಯೋಗಕ್ಕೆ ಸರಿಯಾಗಿ ನಾವು ವಸ್ತ್ರವನ್ನು ವಿನ್ಯಾಸ ಮಾಡಬೇಕು. ಆವಾಗ ನಾವು ಟೈಲರ್ ಅಲ್ಲ. ಅದರಿಂದ ಅಂಥ ಒಂದು ವಸ್ತ್ರ ವಿನ್ಯಾಸವನ್ನು ಹೇಳಿಕೊಡುವಂಥ ಒಂದು ಸಂಸ್ಥೆ ರೂಟ್ ಸೆಟ್. ಅಲ್ಲಿ ಬರುವಂಥ ಟೀಚರ್ಸು ಹಾಗೆ ಸಂಪನ್ಮೂಲ ವ್ಯಕ್ತಿಗಳು ಅಷ್ಟೇ ಬೇರೆ ಬೇರೆ ರಂಗದಲ್ಲಿ ಪಳಗಿದವರನ್ನು ಕರ್ಕೊಂಡ್ಬಂದು ಅಲ್ಲಿ ಟ್ರೈನಿಂಗನ್ನು ಕೊಡಿಸ್ತಾರೆ. ನಮ್ಮ ಉದ್ಯಮದಲ್ಲಿ ನಾವು ಎಷ್ಟು ಸೀನಿಯರ್ಸ್ ಇದ್ದೇವೆ ಮತ್ತು ಏನೆಲ್ಲ ನಮ್ಮ ಅನುಭವಗಳು ಅಲ್ಲಿ ಹಂಚಿಕೊಂಡಾಗ ಮಾತ್ರ ಅಲ್ಲಿ ಕೊಡುವಂಥ ತರಬೇತಿಯಲ್ಲಿ ಸಫಲತೆಯನ್ನು ಪಡಿತೆ ಅಂತ ನನಗೆ ಅನ್ನಿಸ್ತದೆ. ಅದರಿಂದ ಈ ಒಂದು ರೂಟ್ ಸೆಟ್ ಸಂಸ್ಥೆಯಲ್ಲಿ ನಾನು ವಸ್ತ್ರ ವಿನ್ಯಾಸಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಯಾದೆ. ನನ್ನ ಸ್ವ ಉದ್ಯೋಗದ ಮರುವರ್ಷವೇ ಉಜಿರೆಯಲ್ಲಿ ನನ್ನನ್ನು ಸತೀಶ್ ಕುಮಾರ್ ಸರ್ ಅನ್ನೋಂಥ ನಿರ್ದೇಶಕರು ಆಯ್ಕೆ ಮಾಡಿದರು. ಹುಡುಗರ ಬ್ಯಾಚನ್ನೇ ಕೊಟ್ಟರು ಫಸ್ಟಿಗೆ ನನಗೆ. ಆ ಏಜಲ್ಲಿ ಬಹಳ ಕಷ್ಟ ಆಯಿತು. ಡೈರೆಕ್ಟ್ರು ಬಂದು ಅಲ್ಲಿ ಕೂತ್ಕೊಂಡೇ ಪಾಠ ಮಾಡಿಸಿದ್ರು. ಸ್ವಲ್ಪ ಧೈರ್ಯ ಬಂತು. ಒಂದು ನನ್ನ ಬದುಕಿನಲ್ಲಿ ಈ ಒಂದು ಟೈಲರಿಂಗ್ ಕ್ಲಾಸಲ್ಲಿ ಒಂದು ಬದಲಾವಣೆ ಆಯ್ತು. ಯಾಕೆ ಹೇಳಿದರೆ, ನಾನು ಕಲ್ತಿರುವಾಗ 15 ದಿನ ಟ್ರೈನಿಂಗಲ್ಲಿ ಮಾಡಿಕೊಂಡ ನೋಟ್ಸನ್ನು ನಾನಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದೆ. ಒಂದು ಬ್ಯಾಚಲ್ಲಿ, ಹುಡುಗರ ಒಂದು ಬ್ಯಾಚಲ್ಲಿ ನೋಟ್ಸನ್ನು ನಾನು ಕಳ್ಕೊಂಡೆ. ನನಗೆ ಹೇಗೆ ನೋಟ್ಸ್ ಮಾಡಬೇಕು ನನಗೆ ಗೊತ್ತಿಲ್ಲ. ನೋಡಿ, ಆವತ್ತಿನಿಂದ ದೊಡ್ಡ ಬದಲಾವಣೆ ನನ್ನ ಲೈಫಲ್ಲಿ ಆಯಿತು. ಸ್ವಂತ ನೋಟ್ಸ್ ಮಾಡಲಿಕ್ಕೆ ನಾನು ಶುರು ಮಾಡಿದ್ದು ಬ್ಯಾಚಿನಿಂದ, ನೆಕ್ಸ್ಟ್ ಬ್ಯಾಚಿನಿಂದ. ನಾನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ನೋಟ್ಸ್, ಟೈಲರಿಂಗ್ ಅಲ್ಲಿ ನೋಟ್ಸ್ ಅಂದರೆ ಯಾವ ರೀತಿ ಎಲ್ಲ ಇರ್ತದೆ? ಅದು ಮೇಡಮ್ ಅದರಲ್ಲಿ ಬಹಳ ಒಂದು
ಆಸಕ್ತಿದಾಯಕ ಒಂದು ವಿಷಯ ಇದೆ. ಪುಸ್ತಕದ ಗುಂಬಳಕಾಯಿ ಆಗಿತ್ತು ಅಷ್ಟರ ತನಕ ನನ್ನದು. ಅವ್ರು ಕೊಟ್ಟದನ್ನ ನೋಡುದು, ಬೋರ್ಡಲ್ಲಿ ಬರೀದು, ಅಷ್ಟು ಬಿಟ್ಟರೆ ನನಗೆ ಸ್ವಂತ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಈಗ ಪುಸ್ತಕದ ಗುಂಬಳಕಾಯಿ ಯಾವುದೇ ಉಪಯೋಗ ಇಲ್ಲ, ಬೇಸಿಕ್ ಅಷ್ಟೇ, ಫೌಂಡೇಶನ್ ಅಷ್ಟೇ. ಈಗ ಏನಂದರೆ ನಾವು ವ್ಯಕ್ತಿ ತಂದು ಕೊಟ್ಟ, ಈಗ ಲ್ಯಾಪ್ಟಾಪಲ್ಲಿ ತಗೊಂಡ್ಬರ್ತಾರೆ, ಮೊಬೈಲಲ್ಲಿ ಹುಡುಗಿಯರು ಪ್ಯಾಟರ್ನ್ ತರ್ತಾರೆ, ಮೇಡಮ್ ಹೀಗೆ ಮಾಡಿ, ಯಾವ ಟೀಚರನ್ನು ನಾವು ಕೇಳೋದು ಇಲ್ಲ. ಅದರಿಂದ ಸ್ವಂತವಾಗಿ ನಾವು ಡ್ರೆಸ್ಸನ್ನು ಡಿಸೈನ್ ಮಾಡಬೇಕಿದ್ರೆ ಸ್ವಂತವಾಗಿ ನಾವು ತಲೆ ಖರ್ಚು ಬೇಕು, ನಮಗೆ ಸ್ವಂತವಾಗಿ ನೋಟ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಕ್ರಿಯೇಟಿವಿಟಿ ಇರಬೇಕಾಗ್ತದೆ. ಆದ್ದರಿಂದ ಪುಸ್ತಕವೂ ಬೇಕು, ನಮಗೆ ಗುರುವೂ ಇರಬೇಕು, ಗುರಿಯೂ ಇರಬೇಕು, ಜೊತೆಗೆ ನಮಗೆ ಸ್ಫೂರ್ತಿಯೂ ಇರಬೇಕು. ಅದರ ಜೊತೆಗೆ ಪ್ರಿಪರೇಷನ್, ಪೂರ್ವ ತಯಾರಿ ಇಲ್ಲದೆ ವಸ್ತ್ರ ವಿನ್ಯಾಸ ರಂಗದಲ್ಲಿ ನಾವು ಗುರುತಿಸಿಕೊಳ್ಳಿಕ್ಕೆ ಬಹಳ ಕಷ್ಟ ಅಂತ ನನ್ನ 28 ವರ್ಷದ ಒಂದು ಅನುಭವ. ಯಾಕಂದರೆ ಟೈಲರ್ಸು ತುಂಬ ಜನ ಇದ್ದಾರೆ, ಎಲ್ಲ ಕಡೆ ಹೊಲಿಯುವವರಿದ್ದಾರೆ. ಟೈಲರ್ಸ್ಗೆ ನೀವು ಹೇಳಿದಾಗೆ ಮೂಗು ಮುರಿಯುವವರು ಸಹ ಇದ್ದಾರೆ. ಟೈಲರಿಂಗ ನಮ್ಮಲ್ಲಿಯೇ ಇದೆ ನೋಡಿ. ಮಾಸ್ಟರ್ ಡಿಗ್ರಿ ಮಾಡಿಕೊಂಡು 10,000 ಸಂಬಳಕ್ಕೆ 8 ಗಂಟೆ ಬಸ್ಸಲ್ಲಿ ನಿನ್ನೆ ತಂಗಳನ್ನು ಬಿಸಿ ಮಾಡಿ ಬುತ್ತಿರಿ ಹಿಡ್ಕೊಂಡು ಓಡುವ ಹುಡುಗಿಯರು ನಮ್ಮಲ್ಲಿದ್ದಾರೆ. ನಾನು ಹೇಳ್ತೇನೆ, ನನ್ನ ಅಂಗಡಿಯಲ್ಲಿ ನಾನು ಕೆಲಸ ಕೊಡ್ತೇನೆ, ಕಳಿಸಿ ಅಂತ. ಹೊಲಿಗೆಯಾ, ಅವಳು M.Com ಮಾಡಿದೆ, ಅವಳು MSc ಮಾಡಿದೆ, ಹೊಲಿಯುವುದಾ, ತಾಯಂದಿರು ಮೂಗು ಮರಿಯುವಂತೆ ಇವತ್ತಿಗೂ ನನ್ನ ಗುರ್ತದವರು ಮಾಡ್ತಾ ಇರುವಂಥ ಒಂದು ಕೆಲಸ. ಅವರ ಮಕ್ಕಳಿಗೆ ಇಷ್ಟು 18 ವರ್ಷ 17 ವರ್ಷ ಕಲಿಸಿ 10 ವರ್ಷ ಸಂಬಳಕ್ಕೆ ಎಲ್ಲೆಲ್ಲೋ ಕಳಿಸಿಕೊಡ್ತಾರೆ. ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದಾಳೆ, ಇಲ್ಲಿ ಅದು ಮಾಡ್ತಾಳೆ, ಇದು ಮಾಡ್ತಾಳೆ ಅಂತ. ನನ್ನ ಅಂಗಡಿಯಲ್ಲಿ ಒಂದು ದಿನಕ್ಕೆ ಒಂದು ಬ್ಲೌಸ್, ಫ್ಯಾಷನ್ ಬ್ಲೌಸನ್ನು ಮಾಡಿದೆ, 2 ಬ್ಲೌಸನ್ನು ನಾನು ರೆಡಿ ಮಾಡ್ತೇನೆ. ದಿನಕ್ಕೆ 2,000 ಆರಾಮದಲ್ಲಿ ಪಡ್ಕೊಳ್ಬೋದು. ನಿಮಗೆ ಗೊತ್ತಿದೆ, ನೀವು ನನ್ನ ಪರಿಚಯದವರಾದರೆ ನನ್ನ ನೀವು ನಿತ್ಯ ನೋಡ್ತಾ ಇದ್ದೀರಿ. ಎಲ್ಲ ಮನೆ ಕೆಲಸ ಮಾಡಿಕೊಂಡು, ಎಲ್ಲ ಫ್ಯಾಮಿಲಿಯನ್ನು ಮ್ಯಾನೇಜ್ ಮಾಡಿಕೊಂಡು, ಎಲ್ಲ ಸಮಾಜ ಸೇವೆಯನ್ನು ಮಾಡಿಕೊಂಡು, ರಾತ್ರಿ ನಾನು ಆರ್ಕೆಸ್ಟ್ರಾಕ್ಕೆ ಹಾಡ್ಲಿಕ್ಕೆ ಹೋಗ್ತೇನೆ, ಹೆಚ್ಚಾಗಿ ಹೋಗ್ತೇನೆ. ನಾನು ಅನಿವಾರ್ಯತೆಯಲ್ಲಿ ಮತ್ತೆ ಬಿಟ್ಟು ಬಿಡ್ತೇನೆ, ದೂರಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ನನ್ನ ಜವಾಬ್ದಾರಿಗಳು ತುಂಬ ಬದಲಾವಣೆ ಆಗಿದೆ. ಅದರಿಂದ ನನ್ನ ಲೈಫ್ ಸ್ಟೈಲಲ್ಲೂ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಯ್ತು. ಹೋಗ್ತೇನೆ, ಇಷ್ಟೆಲ್ಲವನ್ನು ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ನಾನು ಹೋಗಲಿಕ್ಕೆ, ನನಗೆ ಬೇರೆ ಕಡೆ ನನ್ನ ಕೆಲಸಕ್ಕೆ ನಾನು ಇದ್ದರೆ ನನ್ನ ಕೇಳೋ ಒಬ್ಬರು ಬಾಸ್ ಇರ್ತಿದ್ರು, ನನ್ನ ಮೇಲೆ ನನಗೆ ಅಧಿಕಾರಿಗಳು ತುಂಬ ಇರ್ತಿದ್ರು. ಇಲ್ಲಿ ನನ್ನ ರಾಜ್ಯಕ್ಕೆ ನಾನೇ ರಾಣಿ, ಯಾಕಂದರೆ ಕಸ್ಟಮರ್ ಬಿಟ್ಟರೆ ನನ್ನನ್ನು ಕೇಳೋರು ಯಾರಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀವು ಸ್ವಾವಲಂಬಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಆ ಎಲ್ಲರ ನಡುವಲ್ಲೂ ಅಂದರೆ ಮೂಗು ಮುರಿಯುವರ ನಡುವಲ್ಲಿ ಯಶಸ್ವಿ ಉದ್ಯಮಿಯಾಗಿ ಈಗ ನೀವು ಹೊರಹೊಮ್ಮಿದ್ದೀರಾ. ಬಹಳಷ್ಟು ಪ್ರಶಸ್ತಿಗಳು ನಿಮಗೆ ಸಿಕ್ಕಿದೆ. ಪ್ರಶಸ್ತಿಗಳ ಬಗ್ಗೆ ಏನು ಹೇಳ್ತೀರಾ? ಪ್ರಶಸ್ತಿಗಳನ್ನು ನಾನು ಇವತ್ತಿಗೂ ಬಯಸೋದಿಲ್ಲ, ಸನ್ಮಾನವನ್ನು ಇವಾಗಲೂ ನಾನು ಇಷ್ಟಪಡೋದಿಲ್ಲ. ಇದು ಹೇಗೆ ಬಂತು ನನಗೆ ಗೊತ್ತಿಲ್ಲ. ಯಾಕಂದರೆ ಆವಾಗ ಹಿಂದೂ ಪೇಪರ್ನ ಪ್ರೆಸ್ನವ್ರು ಬಂದ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ರು ನನ್ನ ಅಂಗಡಿಗೆ ಬಂದು. ನಾನು ಬೆಳೆದು ಬಂದ ಝೀರೋದಿಂದ ಬಂದವಳು, ಹೇಗೆ ನಾನು ಬೆಳೆದಿದ್ದೆ ಅನ್ನೋ ಬಗ್ಗೆ ಅಕ್ಕಪಕ್ಕದಲ್ಲೆಲ್ಲ ಇಂಟರ್ವ್ಯೂ ಮಾಡಿದೆ. ನನಗೆ ವಿಷಯ ಗೊತ್ತಿಲ್ಲ, ಒಂದು ಲೈಟ್ ಇಲ್ಲ, ಒಂದು ಜನರೇಟರ್ ಇಲ್ಲ, ಏನಿಲ್ಲ ನನ್ನ ಅಂಗಡಿಯಲ್ಲಿ. ಅವರು ಪಕ್ಕದ ಸೌಂಡ್ ಸಿಸ್ಟಮ್ ಅಂಗಡಿಯಿಂದ ಜನರೇಟರ್ ತಂದು ಲೈಟ್ ಹಾಕಿ ನಾನು ಟ್ರೈನಿಂಗ್ ಕೊಡ್ತಾ ಇರೋದನ್ನು ನೋಡಿಕೊಂಡು ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ದೊಡ್ಡ ಆರ್ಟಿಕಲನ್ನು ಪೇಪರಲ್ಲಿ ಹಾಕಿದ್ರು, ತುಂಬ ಮಂದಿ ಬರಲಿಕ್ಕೆ ಶುರು ಮಾಡಿದ್ರು. ನನ್ನ ಕೆಮ್ಮಣ್ಣ ಅಂಗಡಿ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆಯಿತು, ಅಲ್ಲಿಂದ ಬೆಳವಣಿಗೆ ಶುರು ಆಯಿತು. ಅಲ್ಲಿ ದೆಹಲಿಯಿಂದ ಒಂದು ಟೀಮ್ ಬಂದಿತ್ತಂತೆ, ಸ್ವ ಉದ್ಯೋಗದಲ್ಲಿ ಝೀರೋದಿಂದ ಬೆಳೆದವರು ಹೇಗೆ ಈ ಥರ ಏನು ಪ್ರೇರಕ ಶಕ್ತಿಯಾಗಿ ಬೆಳೆದಿದ್ದಾರೆ, ಮತ್ತು ಎನ್ವೈರ್ಮೆಂಟನ್ನು ಯಾವ ರೀತಿ ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಸ್ಟಡಿ ಮಾಡಿದ್ರಂತೆ. ಅದ್ರ ಬಗ್ಗೆ ನನ್ನ ಗಮನಕ್ಕೆ ತರಲಿಲ್ಲ. ಹೊರಬದಿಲೇ ನನ್ನ ಬಗ್ಗೆ ಅವರು ಸ್ಟಡಿ ಮಾಡಿದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿ ಸ್ವಾಶ್ರಮಶ್ರೀ ಅನ್ನುವಂಥ ಒಂದು ಸ್ವಾದ್ಯಕ್ಕೆ ಇರುವಂಥ ಒಂದು ಪ್ರಶಸ್ತಿ. ಅಯ್ಯೋ, ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಸರ್, ನನಗೆ ಯಾಕೆ ಅಂತ ಕೇಳಿದೆ ನಾನು. ಬೇಕಾದಷ್ಟು ಇದ್ದವರು ಸ್ವಾದ್ಯೋಗ ಮಾಡೋದೇ ಬೇರೆ, ಹಿನ್ನೆಲೆ ಇಲ್ಲದೆ, ಯಾವುದೇ ಹಿನ್ನೆಲೆ ಇಲ್ಲದೆ ಝೀರೋ ಬಂಡವಾಳದಿಂದ ಶುರು ಮಾಡಿ ಇಷ್ಟು ಮಂದಿಗೆ ಉದ್ಯೋಗ ಕೊಟ್ಟು ಸುಮಾರು 17,000ಕ್ಕಿಂತ ಜಾಸ್ತಿ ನನ್ನ ಶಿಬಿರಾರ್ಥಿಗಳಿದ್ದಾರೆ ನನಗೆ. ನೀವು ಹೇಳಿದಾಗೆ ಆಗ ರಾಜ್ಯದ ಬೇರೆ ಬೇರೆ ಸ್ವ ಉದ್ಯೋಗ ತರಬೇತಿ ಕೇಂದ್ರಗಳಿಗೆ ನಾನೊಂದು ಸ್ವ ಉದ್ಯೋಗಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ತರಬೇತಿ ಕೊಡ್ಲಿಕ್ಕೆ ಒಂದು ಸಂಸ್ಥೆಯಿಂದ ನಾವೇ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗುದು ಅದೇ ನಿಜವಾದ ಪ್ರಶಸ್ತಿ ಅಂತ ಹೇಳ್ಬೋದು. ಗುರುತಿಸಿ ನನ್ನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಿದರೆ ಅವರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ. ಸಿಂಡ್ RCT ಇರ್ಬೋದು, ಇವಾಗ ಕೆನರಾ ಬ್ಯಾಂಕ್ RCT ಆಗಿದೆ. ಆಮೇಲೆ ಭಾರತ ವಿಕಾಸ ಟ್ರಸ್ಟ್ ಅನ್ನುವಂಥ ಒಂದು ಒಳ್ಳೆಯ ತರಬೇತಿ ಸಂಸ್ಥೆ ಇದೆ ಮಣಿಪಾಲದಲ್ಲಿ. ಅದ್ರ ಬಗ್ಗೆ ನೀವು ಹೇಳಿರ್ಬೋದು. ಗಳಿಂದ ಬಂದಿರುವಂಥ ವಸಂತಿ ಪೈ ಎನ್ನುವಂಥ ಮೇಡಮ್ ಇದ್ದರು. ಅವರ ನಂತರ ಇವಾಗ ಬಹಳಷ್ಟು KM ಉಡುಪ ಸರ್ ಇದ್ದರು. ಮಹಿಳೆಯರಿಗೆ ಉದ್ಯಮಿಗಳಾಗಲಿಕ್ಕೆ ತುಂಬ ಸಪೋರ್ಟ್ ಮಾಡುವಂಥ ಸಂಸ್ಥೆ. ಅಲ್ಲಿ ಒಂದು ಮಹಾನ್ ಚೇತನ ಇದೆ, ಲಕ್ಷ್ಮೀ ಮೇಡಮ್ ಅನ್ನುವಂಥವ್ರು. ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಹೇಳ್ಕೊಳ್ಳಿಕ್ಕೆ. 80 ವರ್ಷ ದಾಟಿರುವಂಥ ಒಬ್ಬ ಹಿರಿಯ ಮಹಿಳೆ ಇವತ್ತಿಗೂ ಮಾಹಿತಿ ಟೀಚರಾಗಿ ಹೋಗ್ತಾ ಇದ್ದಾರೆ ಅವರು. ಅವ್ರು ಹೇಳ್ತಾರೆ, ನಿಮ್ಗೆ ಆಸಕ್ತಿ ಇದ್ರೆ ಬನ್ನಿ, ನಿಮಗೆ ಏಜ್ ಲಿಮಿಟ್ ಇಲ್ಲ, ಬೇರೆ ಸಂಸ್ಥೆಗಳಲ್ಲಿ ಏಜ್ ಲಿಮಿಟ್ ಇದೆ, ನಿಮಗೆ ಇಂಟ್ರೆಸ್ಟ್ ಇದೆಯಾ ನೀವು ಬನ್ನಿ. ಮಹಿಳೆಯರಿಗೆ ಸ್ವ ಉದ್ಯೋಗಿಗಳಾಗಲಿಕ್ಕೆ ನಾವು ನಿಮಗೆ ತರಬೇತಿಯನ್ನು ಕೊಡ್ತೇವೆ, ಯಾವ ಥರ ಟ್ರೈನಿಂಗ್ ಬೇಕು.
ನನ್ನ ಹತ್ರ ಚರ್ಚೆ ಮಾಡಿಕೊಂಡು ಯಾವ ಯಾವ ಟ್ರೈನಿಂಗನ್ನು ನಾವು ಮಹಿಳೆಯರಿಗೆ ಮಾಡ್ಬೋದು. ಯಾಕಂದರೆ ಏಜ್ ಲಿಮಿಟ್ ಇಲ್ಲ, ಎಜುಕೇಷನ್ ಲಿಮಿಟ್ ಇಲ್ಲ, ಆಸಕ್ತಿ ಹೊಂದಿದ್ರೆ ಮಾತ್ರ ಅಲ್ಲಿ ನೀವು ಭಾಗವಹಿಸ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಮನೆ ಎಲ್ಲ ಕೆಲಸವನ್ನ ಮಾಡಿಕೊಂಡು ನೀವು ಸ್ವಾವಲಂಬಿಗಳಾಗಲಿ ಇಷ್ಟ ಇದ್ದರೆ ಬಿವಿಟಿಗೆ ಬನ್ನಿ ಅನ್ನುವಂಥ ಒಂದು ಮಾತನ್ನು ಅವರು ಓಪನ್ ಆಗಿ ಚಾಲೆಂಜ್ ಹಾಕಿ ಹೆಂಗಸರನ್ನು ಕರೀತಾರೆ. ಹೆಂಗಸರು ತುಂಬ ಒಂದು ನೋಡಿ, ಮೊನ್ನೆ ಸಾರಿ ಕುಚ್ಚಿನ ಟ್ರೈನಿಂಗ್ ಆಯಿತು. ಈ ಥರ ವೆರೈಟಿ ಬೇರೆ ಬೇರೆ ಥರದ ಸೀರೆಗಳನ್ನು ತಂದು, ಮಾಮೂಲಿ ಸೀರೆಗೆ ಸಹ ನಾವು ವ್ಯಾಲ್ಯೂ ಎಡಿಷನ್ 200 ರೂಪಾಯಿ ಸೀರೆಗೆ 800 ರೂಪಾಯಿ ಬೆಲೆ ಬಾಳುವ ಹಾಗೆ ಮಾಡುವಂಥದ್ದು ನಮ್ಮ ಕೈಲಿದೆ. ಅದನ್ನು ಹೇಗೆ ಮಾಡ್ಬೋದು? ನಾವು ದಿನಕ್ಕೆ ಮೊಬೈಲನ್ನು ಉಪಯೋಗ ಮಾಡಿ ಬೇಕಾದಷ್ಟು ತಲೆ ಹಾಳು ಮಾಡ್ಕೊಳ್ತೇವೆ, TV ಸೀರಿಯಲ್ಗಳನ್ನು ನೋಡಿ ಬೇಕಾದಷ್ಟು ತಲೆ ಹಾಳು ಮಾಡ್ಕೊಳ್ತೇವೆ. ಇಂಥ ಸಂದರ್ಭದಲ್ಲಿ ಮಹಿಳೆಯರು ಮನೆ ಕೆಲಸ ಎಲ್ಲವನ್ನ ಮಾಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಮನೆ ಮ್ಯಾನೇಜ್ ಮಾಡಿಕೊಂಡು ಹೋಗೋಲ್ಲೆಲ್ಲ ಹೋಗಿ 1 ಗಂಟೆಯನ್ನು ಮೀಸಲಿಟ್ಟರೆ ಈ ಥರದ ಸೀರೆ ಕುಚ್ಚನ್ನು ಆರಾಮದಲ್ಲಿ ನಾವು ಮಾಡ್ಬೋದು. ಈ ಥರ ಸೀರೆ ಕುಚ್ಚು ಹಾಕಿದರೆ ನಿಮಗೆ 400 ರೂಪಾಯಿ ಆರಾಮದಲ್ಲಿ ಸಂಪಾದನೆ ಮಾಡ್ಬೋದು. 60 ರೂಪಾಯಿ ನಿಮಗೆ ಖರ್ಚಾಗುವಂಥ ಸ್ವಾವಲಂಬಿ, ಯಾವುದೇ ಬಂಡವಾಳ ಇಲ್ಲದೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಒಂದು ಸ್ವಲ್ಪ ನೀವು ಸಮಯ ಪ್ರಜ್ಞೆ ಇಟ್ಕೊಂಡು ಸ್ವಲ್ಪ 1 ಗಂಟೆನೂ ನೀವು ತ್ಯಾಗ ಮಾಡಬೇಕು. ಎಲ್ಲವನ್ನ ಮಾಡಿಕೊಂಡು ನೀವು ಸ್ವಾವಲಂಬಿಯಾಗಿ ಮನೆಯಲ್ಲಿಯೇ ನೀವು ಆರ್ಥಿಕವಾಗಿ ಸದೃಢರಾಗ್ಬೋದು. ಅದಕ್ಕೋಸ್ಕರ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಸ್ವಉದ್ಯೋಗ ತರಬೇತಿ ಕೇಂದ್ರಗಳಲ್ಲಿ ಪೂರಕವಾಗಿರುವಂಥ ಅನೇಕ ತರಬೇತಿಗಳಿವೆ. ಎಂಬ್ರಾಯ್ಡ್ರಿ ಇರ್ಬೋದು, ಫ್ಯಾಬ್ರಿಕ್ ಪೇಂಟಿಂಗ್ ಇರ್ಬೋದು, ಆಮೇಲೆ ಈ ಥರದ ಆರಿ ವರ್ಕ್ಗಳು ಬೇಕಾದಷ್ಟು ಡಿಮಾಂಡ್ ಇದೆ ಇವಾಗ. ಸಾರಿಗೆ ಬೇಕಿರುವಂಥ ಕಸೂತಿಗಳಿವೆ, ಬ್ಲೌಸ್ಗೆ ಬೇಕಿರುವಂಥ ಕಸೂತಿಗಳಿವೆ. ಎಲ್ಲ ಥರದ ಏನು ಬೇಕು ಅದೆಲ್ಲವನ್ನು ಉಚಿತವಾಗಿ ಕೊಡುವಂಥ ಬೇರೆ ಬೇರೆ ಟ್ರೈನಿಂಗ್ ಸೆಂಟರ್ ನಮ್ಮಲ್ಲಿದೆ. ಅದರಿಂದ ನಿಮಗೆ ಮನಸ್ಸಿದ್ದರೆ ಮಾರ್ಗ, ಮನಸ್ಸಿಲ್ಲದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಜಾಸ್ತಿ ಕಲಿತು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳಿದ್ದಾರೆ, ಲೆಕ್ಕಕ್ಕೆ ಜಾಸ್ತಿ ಕಲಿತು ಬೇರೆಯವರು ಲೆಕ್ಕ ಬರೆದು ಕೊಡುವ ಲಿಮಿಟೆಡ್ ಸಂಬಳಕ್ಕಿಂತ ಬೇಕಾದಷ್ಟೇ ಓದ್ಕೊಂಡು ನಾವು ಮಾಡುವ ಸ್ವಉದ್ಯೋಗವನ್ನು ನಾವು ಮಾಡಿ ನಮ್ಮ ಲೆಕ್ಕವನ್ನೇ ನಾವು ಬರೆಯುವ ಅನ್ನುವಂಥ ಒಳ್ಳೆ ಮಾತನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ವಉದ್ಯೋಗಿಗಳಾಗಲಿಕ್ಕೆ ಆಸಕ್ತಿ ಇದ್ದವರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ನನ್ನಲ್ಲಿ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದೆ. ಯಾವುದೇ ಒಬ್ಬರು ಉದ್ಯೋಗಿ ಆಗಿರಬಹುದು, ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವುದಂದರೆ ಅವರ ಕುಟುಂಬದವರು ಅಂತ ಹೇಳ್ಬೋದು, ಫ್ಯಾಮಿಲಿ. ಆದರೆ ಮದುವೆ ಆದ ಮೇಲೆ ಇದೊಂದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ನಿಮ್ಮ ಗಂಡ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಅವರು ಒಪ್ಕೊಂಡ್ರ ನೀವು ಉದ್ಯಮ ಮಾಡಲಿಕ್ಕೆಲ್ಲ? ನಿಮಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ ಪೋದುತ್ತುಲ ಅಂತ ಕೆಲವರು ಹೇಳ್ತಾರೆ, ಆಗಲ್ಲ. ನನ್ನ ಗಂಡ ಈ ಪೋದುವಲ್ಲ ಅಂತ ಎಲ್ಲ ಕಡೆ ಕಳಿಸೋರು, ಮತ್ತೆ ಅವರೇ ಕರ್ಕೊಂಡು ಹೋಗೋರು. ಯಾಕಂದರೆ ಅವರು ಕೂಡ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಒಬ್ಬ ಸಿಬ್ಬಂದಿಯಾಗಿದ್ದರಿಂದ ಸ್ವಉದ್ಯೋಗದ ಬಗ್ಗೆ ಅವರಿಗೆ ಗೊತ್ತು. ಅವರು ಯಾವ ಉದ್ಯೋಗ ಮಾಡ್ತಿದ್ದಾರೆ? ಅವರು ಒಂದು ಖಾಸಗಿ ಕಂಪನಿ, ಭಾರತೀಯ ವಿಕಾಸ ಟ್ರಸ್ಟ್ ಅನ್ನುವಂಥ ಒಂದು ಖಾಸಗಿ NGO ಇದೆ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮದುವೆಗೆ ಮೊದಲು ಸಹ ರೂಟ್ ಸೈಟಲ್ಲಿ ಇದ್ರು ಅವರು. ಹೌದು. ಮತ್ತು ನನ್ನ ಅತ್ತೆ, ನನ್ನ ಅಮ್ಮ, ನನ್ನ ಇಡೀ ಫ್ಯಾಮಿಲಿ ನನಗೆ ಬೆನ್ನೆಲುಬು ಯಾವತ್ತೂ ಕೂಡ. ನನ್ನ ಮಗ ಸಹ ಅಷ್ಟೇ, ನನ್ನ ಎಲ್ಲ ಕೆಲಸ ಅಷ್ಟೇ. ನೋಡಿ, ನಾನು ಆಗ ಹೇಳಿದಾಗೆ ಕೆಲವು ಹಾಬಿಗಳಿವೆ ನನಗೆ. ಗಾರ್ಡನಿಂಗ್ ಇರ್ಬೋದು, ನಮ್ಮಲ್ಲಿ ಹಾಗೆ ಅಷ್ಟು ಸಣ್ಣ 9 ಸೆಣಸಲ್ಲಿ 210 ವೆರೈಟಿ ಗಿಡಗಳನ್ನು ಹಾಕೊಂಡಿದ್ದೇವೆ. ಸಮಯದ ಸದುಪಯೋಗ ಮಾಡ್ಕೊಳ್ತಿದ್ದೇವೆ ನಾವಿಲ್ಲಿ. ನನ್ನ ಗಂಡ ನನ್ನ ಜೊತೆ ಇರ್ತಾರೆ, ಅವ್ರ ಜೊತೆ ನಾನು ಇರ್ತೇನೆ. ಹಾಗೆ ನಾವು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಂಡೇ ನಮ್ಮ ಇಡೀ ಫ್ಯಾಮಿಲಿ, ನಾನು ಇರ್ಬೋದು, ನನ್ನ ಅತ್ತೆ ಇರ್ಬೋದು, ನನ್ನ ಮೈದನವ್ರು ಇರ್ಬೋದು, ಅವರ ಹೆಂಡರು ಇರ್ಬೋದು, ನನ್ನ ಅಕ್ಕ ತಂಗಿರು ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ತುಂಬ ಸಪೋರ್ಟ್ ಇದು ಮಾಡಿದ್ರಿಂದ ಈ ಒಂದು ಮಟ್ಟಕ್ಕೆ, ಗುರುತಿಸುವಂಥ ಒಂದು ಮಟ್ಟಕ್ಕೆ ನಾನು ಬಂದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇದು ಬೇಕು ಯಾವತ್ತು. ಹೆಂಗಸರಿಗೆ ಈ ಥರ ಫ್ರೀಯಾಗಿ ನಮ್ಮನ್ನು ಬಿಟ್ಟರೆ ಏನೂ ಸಾಧನೆ ಮಾಡ್ಬೋದು ನಾವು. ಹೌದು. ಓಕೆ. ನಿಮ್ಮ ಗಂಡ ಬಹಳಷ್ಟು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ನೀವು ಹೇಳಿದ್ರಿ ನಾನು ತುಂಬಾ ಟ್ರೈನಿಂಗ್ ಕೊಡ್ತೇನೆ ಅಂತ ಹೇಳಿದ್ರಿ. ಯಾರಾದರೂ ನಮ್ಮ ವೀಕ್ಷಕರು ನಿಮ್ಮಲ್ಲಿ ಬರಬೇಕಾದ್ರೆ, ನಿಮ್ಮಲ್ಲಿ ಟ್ರೈನಿಂಗ್ ತೊಗೊಳ್ಬೇಕಾದ್ರೆ ಎಲ್ಲಿ ಬರಬೇಕು? ನಿಮ್ಮ ಸಂಸ್ಥೆ ಯಾವುದು, ಅದರ ಹೆಸರೆಲ್ಲ ಹೇಳ್ಬೋದಾ? ಖಂಡಿತ. ನಾನು ರೂಟ್ ಸೈಡ್ ಸಂಸ್ಥೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇದ್ದೆ. ನಾನು ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಾನು ಹೋಗ್ತಲ್ಲ, ಯಾಕಂದರೆ ಸ್ವಲ್ಪ ನನ್ನ ಜವಾಬ್ದಾರಿಗಳೆಲ್ಲ ಬದಲಾವಣೆ ಆದ್ರಿಂದ. ರೂಟ್ ಸೈಡ್ ಸಂಸ್ಥೆ ಮತ್ತು ಸಿಂಡಾರ್ ಸಿಟಿ ಇತ್ತು, ರೆಗ್ಯುಲರಾಗಿ ನಾನೇ ಹೋಗ್ತಿದ್ದೆ. ಅದು ಆ ಸಂಸ್ಥೆ ಇವಾಗ ಮರ್ಜ್ ಆಗಿದೆ, ಕೆನರಾ ಬ್ಯಾಂಕ್ ಮರ್ಜ್ ಆದ್ರಿಂದ ಆ ಸಂಸ್ಥೆ ಇಲ್ಲ ಇವಾಗ. ಸದ್ಯಕ್ಕೆ ನಾನು ಹೋಗ್ತಾ ಇರೋದು ಭಾರತೀಯ ವಿಕಾಸ ಟ್ರಸ್ಟ್ ಅನ್ನುವಂಥ ಸಂಸ್ಥೆ. ಇದು ಮಣಿಪಾಲ ಪೆರಂಪಳಿ ರಸ್ತೆಯಲ್ಲಿದೆ, ಅನಂತ ಬಿಲ್ಡಿಂಗಲ್ಲಿದೆ. ಭಾರತೀಯ ವಿಕಾಸ ಟ್ರಸ್ಟ್ ನೀವು ಕೇಳಿರ್ತೀರಿ. ಅದು ಇತ್ತೀಚೆಗೆ ಸಾರಿ ಕುಚ್ಚಾಗಿರುವಂಥ ಒಂದು ಟ್ರೈನಿಂಗ್ ಮೊನ್ನೆ ಮುಗಿದಷ್ಟೇ. ಮಹಿಳೆಯರಿಗೆ ಬೇಕಿರುವಂಥ ಎಲ್ಲ ಥರದ ತರಬೇತಿ ಇದೆ. ಬೇಕರಿ ಫುಡ್ಡು, ಹೋಮ್ ಪ್ರಾಡಕ್ಟ್, ಆಮೇಲೆ ಬ್ಯೂಟಿ ಪಾರ್ಲರ್, ಹೇರ್ ಸ್ಟೈಲ್, ಸಾರಿ, ಆಮೇಲೆ ಮೆಹಂದಿ, ಆಮೇಲೆ ಈ ಥರ ಡ್ರೆಸ್ ಡಿಸೈನಿಂಗು, ಸಾರಿ ಪೇಂಟಿಂಗು, ಫ್ಯಾಬ್ರಿಕ್ ಪೇಂಟಿಂಗು, ಆಮೇಲೆ ಟೆರೆಸ್ ಗಾರ್ಡನು, ಆಮೇಲೆ ಟೈಲರಿಂಗ್, ಡ್ರೆಸ್ ಡಿಸೈನಿಂಗು, ಎಂಬ್ರಾಯ್ಡ್ರಿಗಳು, ಆರಿ ವರ್ಕ್ಗಳು, ಎಲ್ಲ ಥರ ಟ್ರೈನಿಂಗ್ ಇದೆ. ಈ ಸಂಸ್ಥೆಗೆ ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ದೇನೆ. ಮತ್ತು ದೂರ ಟ್ರೈನಿಂಗ್ ಇದೆ. ಅದರಿಂದ ನನ್ನ ಬಿಸ್ನೆಸ್ಸನ್ನು ಬಿಟ್ಟು ನನಗೆ ದೂರ ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದರಿಂದ
ಈ ಒಂದು ಸಂಸ್ಥೆಯಲ್ಲಿ ಸದ್ಯಕ್ಕೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೇನೆ. ಮತ್ತು ನೆಕ್ಸ್ಟ್ ಟ್ರೈನಿಂಗ್ ಬೇರೆ ಎಲ್ಲಿ ಕೊಡ್ತೇನೆ ಅನ್ನೋ ಬಗ್ಗೆ ನನ್ನ ಬಗ್ಗೆ ಹೆಚ್ಚಿನವರಿಗೆ ಪರಿಚಯ ಇದೆ, ನನ್ನ ನಂಬರ್ಸ್ ತುಂಬ ಕಡೆ ಇದೆ. ನಾನು ಸೂಪರ್ ಡ್ರೆಸ್ ಮೇಕರ್ಸ್ ಅನ್ನುವಂಥ ಒಂದು ನನ್ನದೇ ಆಗಿರುವಂಥ ಒಂದು ಯೂನಿಟ್ ಇದೆ ಕೊಡವೂರು ಮೂಡುಬೆಟ್ಟು ಶಾಲೆಯ ಗ್ರೌಂಡಲ್ಲೇ ನನ್ನ ಯೂನಿಟ್ ಇದೆ. ಬರುವವರು ಬರ್ಬೋದು, ನನಗೆ ಸಂದರ್ಭ ಇರುವಾಗ ನಾನಲ್ಲಿ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಷ್ಟೇ. ತುಂಬಾ ಖುಷಿ ಆಯಿತು ಮೇಡಮ್ ನಿಮ್ಮ ಜೊತೆ ಮಾತನಾಡಿ. ಅದು ಕೂಡ ಸ್ವಾವಲಂಬಿ ಉದ್ಯೋಗಿ ಆಗಿ ನೀವು ಉದಾಹರಣೆ ಆಗಿದ್ರಿ ಎಲ್ಲ ಮಹಿಳೆಯರಿಗೆ. ಕೆಲವು ಹೆಣ್ಣು ಮಕ್ಕಳಿಗಿರ್ತಾರೆ ಸ್ವಾವಲಂಬಿಯಾಗಿ ಉದ್ಯೋಗ ಮಾಡ್ತಾರೆ ಅಂತ, ಅವರಿಗೆ ಕೊನೆಯದಾಗಿ ನೀವೇನು ಹೇಳ್ತೀರಾ? ನಮಗೆ ಯಾವತ್ತೂ ಸಹ ಸ್ವಾರ್ಥ ಇರ್ಬೋದು, ಅಹಂಕಾರ ಬರಬಾರ್ದು. ನಾನು ದೊಡ್ಡ ಸಾಧಕಿ ಅಂತ, ಯಾಕಂದರೆ ಬೆಟ್ಟಕ್ಕೆ ಬೆಟ್ಟ ತುಂಬ ಅಡ್ಡ ಇರ್ತದೆ. ನಮಗಿಂತಲೂ ಸಾಧನೆ ಮಾಡಿದ್ರೆ ಬಹಳಷ್ಟು ಜನ ಇರ್ಬೋದು. ಕೆಲವರಿಗೆ ಇರ್ತದೆ, ನಾನು ದೊಡ್ಡ ಸಾಧಕ, ನನಗಿಂತ ದೊಡ್ಡ ಜನ ಇಲ್ಲ ಅಂತ. ನಾವು ಏನೂ ಅಲ್ಲ, ನನಗೆಲ್ಲ ಗೊತ್ತುಂಟು ಅನ್ನುವಂಥ ಭಾವನೆ ಕೆಲವರಲ್ಲಿ ಇರ್ತದೆ. ನಮಗೆ ಏನೂ ಗೊತ್ತಿಲ್ಲ, ಸಮುದ್ರದ ಒಂದು ಬಿಂದು ನೀರು ನಾವು. ಅದರಿಂದ ಇನ್ನೂ ಕಲಿಯುವಂಥ ಆಶಯ ನಮಗೆ ಇರಬೇಕು. ನಮಗೆ ಬೆಳೀಲಿಕ್ಕೆ ಬೇಕಾದಷ್ಟು ಅವಕಾಶ ಇರ್ತದೆ. ಅದರಿಂದ ನಾನು ಏನೂ ಅಲ್ಲ, ನನಗಿಂತ ದೊಡ್ಡ ಜನಗಳು ಬಹಳಷ್ಟು ಜನ ಇದ್ದಾರೆ ಅಂಥ ಭಾವನೆ ನಮ್ಮಲ್ಲಿದೆ. ನನಗೆ ಏನು ಗೊತ್ತಿದೆ ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡುವಂಥ ಭಾವನೆ ನಮ್ಮಲ್ಲಿ ಇರಬೇಕು. ಸ್ವಾರ್ಥ ಇರ್ಬೋದು, ಯಾಕಂದರೆ ನಮ್ಮ ಕೊನೆ ಯಾವಾಗತ್ತೆ ಗೊತ್ತಿಲ್ಲ. ಇನ್ನೊಬ್ಬರು ಹೇಳಿಕೊಟ್ರೆ, ನಾನು ಎಲ್ಲರ ಕಡೆ ಹೇಳೋದಷ್ಟೇ, ನಿಮ್ಗೇನು ಗೊತ್ತೇ ಹೇಳಿಕೊಡಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಕೊಟ್ಟದ್ದು ನಮ್ಗೆ ಇನ್ನೊಂದು ಕಡೆ ಆರಾಮದಲ್ಲಿ ಬರ್ತದೆ. ಅದರಿಂದ ಏನು ಗೊತ್ತೇ ಇನ್ನೊಂದು ಕಡೆ ಬೇರೆಯವ್ರಿಗೆ ಹೇಳಿಕೊಡಿ. ನಾವು ಕೊನೆಯದು ಅದು ಇನ್ನೊಂದು ಕಡೆ ಬೆಳೀತಾ ಇರ್ತದೆ. ಬೆಳೀತಾ ಇರಲಿ, ಪ್ರಪಂಚ ಇರುವಷ್ಟು ದಿವಸ ಈ ನಾವು ಕಲ್ತಿರುವಂಥ ವಿದ್ಯೆ ಬೆಳಿ ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿದ್ದರೆ ಬಹಳಷ್ಟು ಅಭಿಮಾನಿಗಳು ನಮಗೆ ತನ್ನಷ್ಟೇ ಹುಟ್ಕೊಳ್ತಾರೆ. ಮುಕ್ತ ಮೇಡಮ್ ಅಲ್ವಾ ಅಂತ ಈವಾಗಲೂ, ಯಾಕಂದ್ರೆ 17,000 ಹುಡುಗಿಯರು ಯಾರು ನನಗೆ ಗೊತ್ತಿಲ್ಲ. ಎಲ್ಲಿ ಹೋದ್ರೂ ಸಹ ಬಸ್ ಸ್ಟಾಪಲ್ಲಿ ಇರಲಿ, ದೇವಸ್ಥಾನ ಕಡೆ ಇರಲಿ, ಈ ಸಂಸ್ಥೆಗಳಲ್ಲಿ ನಾನು ಬೇರೆ ಬೇರೆ ಸಂಸ್ಥೆಗಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತೇನೆ. ಯಾಕಂದರೆ ಅನುಭವ ಹಂಚ್ಕೊಳ್ಳಿಕ್ಕೆ ಹೋಗ್ತೇನೆ ನಾನು ಸ್ವಾವಲಂಬಿಯಾಗಿ ಮತ್ತು ಸ್ವಉದ್ಯೋಗಿಯಾಗಿ. ಯಾಕಂದರೆ ಮಹಿಳೆಯರು ಹೇಗೆ ಸ್ವಾವಲಂಬಿಯಾಗಿ ಬೆಳಿಬೋದು ಅನ್ನೋ ಬಗ್ಗೆ ಅನೇಕ ಸಂಸ್ಥೆಗಳು, ರೋಟರಿ ಲಯನ್ಸ್ಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಈ ರೀತಿ ಸ್ವಉದ್ಯೋಗ ತರಬೇತಿ ಕೇಂದ್ರಗಳು ನನ್ನನ್ನು ಕರೀತಾರೆ ಅತಿಥಿಯಾಗಿ ಮಾತಾಡಲಿಕ್ಕೆ. ಸಂಸ್ಥೆಗಳ ಮೂಲಕ ನೀವೊಂದು ಮಾದರಿ ವ್ಯಕ್ತಿಯಾಗಿ ಹೋಗಿದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಜೊತೆ ನಿಮ್ಮ ಒಂದು ಅನುಭವಗಳನ್ನು ಕೇಳಿ ತುಂಬಾನೇ ಖುಷಿ ಆಯಿತು. ಏಳು ಬೀಳುಗಳು ಇದ್ರೂ ಕೂಡ ಜೀವನದಲ್ಲಿ ಯಶಸ್ಸು ಕಾಣ್ಬೋದು ಅಂತ. ಸಾಧನೆ ಮಾಡಬೇಕು, ಮತ್ತೆ ಹಿಂದೆ ನಾವು ನೋಡಬಾರ್ದು. ಯಾಕಂದ್ರೆ ಬಿದ್ದು ಹೋದೆ ಅಂತ ಬಿಟ್ಕೊಡ್ಬಾರ್ದು. ಯಾಕಂದ್ರೆ ಸಾಧನೆ ಮಾಡಲಿಕ್ಕೆ ದೇವರು ಕೈ, ಕಾಲು, ಕಣ್ಣು, ತಲೆ, ಅವಕಾಶ, ವಯಸ್ಸು ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಫೈಲ್ ಆದ ಅಂತ ಅಂದ್ಕೊಂಡೆ ಫೈಲ್ ಯಾವತ್ತೂ ಸಹ. ಎಷ್ಟೋ ಸಂದರ್ಭಗಳು ನಾನು ಫೈಲ್ ಆಗಿದ್ದೇನೆ, ಬಿಟ್ಟು ಕೊಡಲಿಲ್ಲ, ಸಾಧನೆ ಮಾಡಿದೆ, ಹಠ ಮಾಡಿದೆ. ಅದರಿಂದ ಕೀಳರಿಮೆ ಬೇಡ, ಪ್ರಾಮಾಣಿಕವಾಗಿ ಸಮಯ ಪ್ರಜ್ಞೆ ಇಟ್ಟುಕೊಂಡು ಒಂದು ಒಳ್ಳೆ ನಗು, ಒಂದು ಒಳ್ಳೆ ಮಾತು ನಿಮ್ಮ ಯಾವತ್ತೂ ಬಂಡವಾಳ. ದುಡ್ಡನ್ನು ಯಾರು ನೋಡುದಿಲ್ಲ, ಒಳ್ಳೆ ಹೃದಯವಂತಿಕೆಯನ್ನು ನೋಡಿಕೊಂಡು ಕಸ್ಟಮರ್ ನಮ್ಮಲ್ಲಿ ಬರ್ತಾರೆ, ಉಳಿಸ್ಕೊಳ್ಳಿ. ಬರುವ ಕಸ್ಟಮರ್ನ ಉಳಿಸ್ಕೊಳ್ಳೋದು ನಮ್ಮಲ್ಲಿ ಮೇನ್. ಯಾಕಂದ್ರೆ ಜಗಳ ಮಾಡಿ, ಗಲಾಟೆ ಮಾಡಿ ಯಾರನ್ನು ದೂರ ಮಾಡ್ಬೋದು. ಅದನ್ನ ಉಳಿಸ್ಕೊಳ್ಳುವಂತ ಒಂದು ನೈಪುಣ್ಯತೆ ನಿಮ್ಮಲ್ಲಿದ್ರೆ ನೀವು ಯಾವತ್ತೂ ಒಂದು ಒಳ್ಳೆಯ ಉದ್ಯಮಿಯಾಗಿ ಬೆಳೀಲಿಕ್ಕೆ ಅದು ಪೂರಕ ಆಗಿರುತ್ತೆ ಅಂತ ನನ್ನ ಒಂದು ಅನುಭವನ ನಾನು ಈ ಸಂದರ್ಭ ಹೇಳಲೇಬೇಕಾಗ್ತದೆ. ತುಂಬ ಖುಷಿಯಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ ನಾನು. ಓಕೆ ಮೇಡಮ್, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ಸ್ಪಂದನ ವಾಹಿನಿಯವರು ಈ ಒಂದು ಅದ್ಭುತ ಅವಕಾಶ ನನಗೆ ಕೊಟ್ಟಿದ್ದೀರಿ. ನನ್ನ ಅನುಭವ ಹಂಚ್ಕೊಳ್ಳಿಕ್ಕೆ ಇಲ್ಲಿ ಇವತ್ತು ನೀವು ನನ್ನನ್ನು ಕರೆದಿದ್ದೀರಿ. ತುಂಬ ನಿಮಗೂ ನಾನು ಆಭಾರಿಯಾಗಿರ್ತೇನೆ ಹೇಳ್ತೇನೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಉದ್ಯಮಿ ಮುಕ್ತಾ ಭಟ್ ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಇಂತಹ ಸಾಧಕಿಯರನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಇಂಥ ಸಾಧಕಿಯರನ್ನು ಪರಿಚಯಿಸಲಿಕ್ಕೆ ಮುಂದಿನ ವಾರ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾರೆ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.